हरे कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपगदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सगुणरघुनाथान्वितं तं साजीवम् साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सगणललिता श्रीविशाखान्वितांश्च। हे कृष्ण करुणा सिन्धो दीनबन्धो जगत्पते गोपेश गोपिकान्ता राधाकान्ता नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वती देवी गौरवाणी प्रचारिणे निर्विशेष शून्यवादी पाश्चात्यदेशतारिणे। जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। श्री श्री राधा गोविंद की जय। श्री श्री गौरनिताय की जय। शिल प्रभुपाद की जय। हरे कृष्ण। ಹರೇ ಕೃಷ್ಣ. ಲೆವೆಲ್ 2 ತರಗತಿಗೆ ಎಲ್ಲರಿಗೂ ಸ್ವಾಗತ. ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವುದು. ಶಿಲ ಪ್ರಭುಪಾದರ ಆಶೀರ್ವಾದವನ್ನು ಬಿಡುತ್ತಾ ಇಲ್ಲಿ ಶಿಲ ಪ್ರಭುಪಾದ ಪ್ರಣತಿ ಮಂತ್ರ ನೋಡ್ಬೋದು ನೀವು. ಪ್ರಣವ ಮಂತ್ರ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. ಪಂಚತತ್ವ ಮಹಾಮಂತ್ರ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವುದು. ಗೀತೆಯನ್ನು ಏಕೆ ಹಂತಗಳಲ್ಲಿ ಅರ್ಥ ಮಾಡಿಕೊಳ್ಬೇಕು. ಈಗ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಈ ರೀತಿ ಇದೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನನ್ನ ಪುಸ್ತಕಗಳಲ್ಲಿ ಕೃಷ್ಣ ಪ್ರಜ್ಞೆಯ ತತ್ವಶಾಸ್ತ್ರವನ್ನು ಸಂಪೂರ್ಣವಾಗಿ ವಿವರಿಸಲಾಗಿದೆ. ಆದ್ದರಿಂದ ನಿಮಗೆ ಅರ್ಥವಾಗದ ಏನಾದರೂ ಇದ್ದರೆ ನೀವು ಮತ್ತೆ ಮತ್ತೆ ಓದ್ಬೇಕು. ಪ್ರತಿದಿನ ಓದುವ ಮೂಲಕ ಜ್ಞಾನವು ನಿಮಗೆ ಬಹಿರಂಗಗೊಳ್ಳುತ್ತದೆ ಮತ್ತು ಈ ಪ್ರಕ್ರಿಯೆಯಿಂದ ನಿಮ್ಮ ಆಧ್ಯಾತ್ಮಿಕ ಜೀವನವು ಅಭಿವೃದ್ಧಿಗೊಳ್ಳುತ್ತದೆ. ಲೆವೆಲ್ 1 ಪೂರ್ಣಗೊಳಿಸಿದಕ್ಕಾಗಿ ಅಭಿನಂದನೆಗಳು. ಲೆವೆಲ್ 2ಗೆ ಸುಸ್ವಾಗತ. ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಅವರ ಪುಸ್ತಕಗಳನ್ನು ಮತ್ತೆ ಮತ್ತೆ ಓದಬೇಕು. ಆಗ ನಮ್ಮಲ್ಲಿ ಜ್ಞಾನವು ವೃದ್ಧಿ ಆಗ್ತದೆ, ಆಧ್ಯಾತ್ಮಿಕ ಜೀವನವು ಅಭಿವೃದ್ಧಿಗೊಳ್ಳುತ್ತದೆ ಜ್ಞಾನದಿಂದಾಗಿ. ಇಲ್ಲಿ ಲೆವೆಲ್ 2 ತರಗತಿಗೆ ಏನು ಅವಶ್ಯಕತೆಗಳು ಅಂತ ಹೇಳಿದ್ರೆ, ಲೆವೆಲ್ 2 ಕ್ಲಾಸ್ ಅನ್ನು ಅಟೆಂಡ್ ಮಾಡ್ಲಿಕ್ಕೆ ಒಂದು ಸುತ್ತು ಹರೇ ಕೃಷ್ಣ ಮಹಾಮಂತ್ರದ ಪಠಣ. ನೀವು 108 ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು. ರಸಪ್ರಶ್ನೆ ಸೇರಿದಂತೆ 18 ದಿನಗಳ ಲೆವೆಲ್ 1 ಅನ್ನು ಪೂರ್ಣಗೊಳಿಸಿರ್ಬೇಕು. ಲೆವೆಲ್ 1 ನೀವು ಕಂಪ್ಲೀಟ್ ಆಗಿರ್ಬೇಕು. ಹಾಗೆ ನೀವು ಕ್ವಿಜ್ ಅಟೆಂಡ್ ಮಾಡಿರ್ಬೇಕಲ್ಲಿ. ಸೊ ನಾವು ಏನು ಕಲಿಯುತ್ತೇವೆ, ವಾರಕ್ಕೆ ಒಂದು ಅಧ್ಯಾಯ. ಅಂದ್ರೆ ಈಗ ಗುರುವಾರ ಮತ್ತೆ ಶುಕ್ರವಾರ ಒಂದು ಅಧ್ಯಾಯವನ್ನು ವಿಭಾಗ ಮಾಡಿ ಅಲ್ಲಿ ನಿಮಗೆ ತಿಳಿಸಲಾಗ್ತದೆ. 18 ವಾರಗಳು ಇರುತ್ತೆ ತರಗತಿ, 18 ಅಧ್ಯಾಯಗಳು. ನಾವು ಹೇಗೆ ಕಲಿತೇವೆ ಅಂದ್ರೆ ಸ್ವಯಂ ಅಧ್ಯಯನ ಓದ್ಬೇಕು, ಮತ್ತೆ ತರಗತಿಗಳು ಬೋಧನೆಯನ್ನು ಆಲಿಸೋದು, ಕ್ಲಾಸಲ್ಲಿ ಮೌಲ್ಯಮಾಪನ, ರಸಪ್ರಶ್ನೆ, ಅಸೈನ್ಮೆಂಟ್ಸ್ ಇರುತ್ತೆ. ಮಾಡಬೇಕಾದ್ದು,
ಬೇಡವಾದದ್ದು. ಸೊ ಮಾಡಬೇಕಾದ್ದು ಈಗ ನಾವು ಸಂಕಲ್ಪ ಮಾಡುವಂಥದ್ದು. ಎಲ್ಲರನ್ನು ಓಪನ್ ಅನ್ಮ್ಯೂಟ್ ಮಾಡ್ತೇನೆ. ಹರೇ ಕೃಷ್ಣ. ಸೊ ನಾನು ಹೇಳಿದ್ಮೇಲೆ ನೀವು ರಿಪೀಟ್ ಮಾಡಿ. ನಾನು ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರದ ಹರೇ ಕೃಷ್ಣ ಮಹಾಮಂತ್ರದ ಒಂದು ಸುತ್ತನ್ನು ಜಪಿಸುತ್ತೇನೆ. ನಾನು ನಿಯಮಿತವಾಗಿ ಗೀತಾ ತರಗತಿಗಳಿಗೆ ಹಾಜರಾಗುತ್ತೇನೆ. ತರಗತಿಗಳ ಸಮಯದಲ್ಲಿ ನಾನು ಚರ್ಚೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೇನೆ. ನಾನು ಕ್ಲಾಸ್ ಚಾಟ್ ಬಾಕ್ಸ್, ವಾಟ್ಸ್ಆಪ್ ಇತ್ಯಾದಿಗಳಲ್ಲಿ ಕಟ್ಟುನಿಟ್ಟಾದ ಸಂದೇಶ ಕಳುಹಿಸುವ ನೀತಿಗಳನ್ನು ಅನುಸರಿಸುತ್ತೇನೆ. ಹರೇ ಕೃಷ್ಣ. ಇಲ್ಲಿ ಸೂಚನೆ, ಈ ಕೋರ್ಸ್ ಅನ್ನು ಉಚಿತವಾಗಿ ನೀಡಲಾಗ್ತದೆ. ಈ ಕೋರ್ಸ್ ಕಲಿಯಲು ಯಾವುದೇ ಪಾವತಿ ಮಾಡಬೇಕಾಗಿಲ್ಲ. ನೀವು ಈಗ ಏನು ಕುಲಾಯಲ್ಲಿ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ರಾಧಾ ಗೋವಿಂದರ ಒಂದು ಟೆಂಪಲ್ ಕನ್ಸ್ಟ್ರಕ್ಷನ್ಗೆ ದೇಣಿಗೆಗಳನ್ನು ನೀಡುವಲ್ಲಿ ವೆಬ್ಸೈಟ್ ಮೂಲಕ ಮಾತ್ರ ನೀಡಬೇಕು. ನಿಮಗೆ ಯಾವುದೇ ವೈಯಕ್ತಿಕವಾದ ಸಂದೇಶಗಳು ಅಥವಾ ಕರೆ, ಇದರ ಈ ಒಂದು ದೇಣಿಗೆಯ ವಿಚಾರವಾಗಿ ಯಾವುದೇ ಕರೆ ಅಥವಾ ಸಂದೇಶಗಳು ಬರೋದಿಲ್ಲ. ಸೊ ನೀವು ಈ ಸ್ಪ್ಯಾಮ್ ಸಂದೇಶಗಳ ಬಗ್ಗೆ ತಿಳಿದಿರಿ ಅಂತ ಹೇಳಿ ತಿಳಿಸಲಾಗ್ತದೆ. ಸೊ ನೀವು ಏನಾದರೂ ನಿಮ್ಗೆ ಕ್ವೈರೀಸ್ ಇದ್ರೆ ಪ್ರೆಸಿಡೆಂಟ್ ಅವರಿಗೆ, ದೇವಳದ ಅಧ್ಯಕ್ಷರಾದ ಎಸ್ ನಾಮನೇಶ್ವರ ಪ್ರಭುಜಿ ಅವರಿಗೆ ನೀವು ಮೇಲ್ ಮಾಡ್ಬೋದು. ಸೊ ಅಧ್ಯಾಯ 1, ಅಧ್ಯಾಯದ ಹೆಸರು ಕುರುಕ್ಷೇತ್ರದಲ್ಲಿ ರಣರಂಗದಲ್ಲಿ ಸೇನಾವಲೋಕನ. ಮಾತಾಜಿ ಏನೋ ಡಿಸ್ಟರ್ಬ್ ಇದೆ ಮಾತಾಜಿ. ಹೌದಾ, ಕನೆಕ್ಟ್ ಆಗ್ಲಿಲ್ವಾ ಕರೆಕ್ಟ್ ಆಗಿ? ಫೋನ್ ಕನೆಕ್ಟ್ ಆಗ್ಲಿಲ್ವಾ? ನೀರ್ ಬೀಳೋ ಸೌಂಡ್ ಕೇಳ್ತಾ ಇದೆಯಾ? ಹೌದು ಮಾತಾಜಿ. ಮಳೆ ಬರ್ತಿದ್ಯಾ ನಿಮ್ಗೆ? ಅಲ್ಲ, ಮಳೆ ಬರ್ತಿಲ್ಲ. ಮಳೆ ಬಂದು ಹೋಯ್ತು, ಆದ್ರೆ ನಾನು ಹೆಡ್ಫೋನ್ ಹಾಕಿದ್ದೇನಲ್ಲ, ಕನೆಕ್ಟ್ ಆಗ್ಲಿಲ್ವಾ ಅದು? ಮಾಡೋದಿಲ್ಲ, ಮತ್ತೆ ತೆಗೆದು ಹಾಕ್ಲ. ಈಗ ಸ್ಟಾಪ್ ಆಯ್ತು. ಈಗ ಸ್ಟಾಪ್ ಆಯ್ತು ಮಾತಾಜಿ. ಹೌದಾ? ಹಾ ಸರಿ ಮಾತಾಜಿ, ಧನ್ಯವಾದ. ಸೊ ಇಲ್ಲಿ ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ. ಹಾಗೆ ಇದೆ ಮಾತಾಜಿ. ಇವಾಗ ಬ್ಯಾಕ್ಗ್ರೌಂಡ್ ಬರ್ತಿದೆ ಮಾತಾಜಿ ಹಾಗೆ. ಹಾ, ಈಗ ಸ್ಟಾಪ್ ಆಯ್ತು. ಸರಿ ಮಾತಾಜಿ. ಸೊ ಈ ಅಧ್ಯಾಯವನ್ನು 2 ರೀತಿಯಾಗಿ ಕರೀತಾರೆ. ಒಂದು ಅರ್ಜುನ ವಿಷಾದ ಯೋಗ, ಇನ್ನೊಂದು ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ. ಮೊದಲು ಸೇನಾವಲೋಕನ ಯಾರು ಮಾಡ್ತಾರೆ? ದುರ್ಯೋಧನ. ನಂತರ ಅರ್ಜುನ ಸೇನಾವಲೋಕನ ಮಾಡ್ತಾನೆ. ಸೊ ಇಬ್ಬರು ಕೂಡ ಸೇನಾವಲೋಕನ ಮಾಡ್ತಾರೆ. ಅದರಲ್ಲಿ ತುಂಬಾ ವ್ಯತ್ಯಾಸ ಇದೆ.
ದುರ್ಯೋಧನ ಏನ್ ಮಾಡ್ತಾನೆ, ಅವರ ಗುರುಗಳಾದ ದ್ರೋಣಾಚಾರ್ಯರು ಮತ್ತೆ ಭೀಷ್ಮಾಚಾರ್ಯರಲ್ಲಿ ಹೋಗಿ ಯಾವ ರೀತಿಯಾಗಿ ಮಾತನಾಡ್ತಾನೆ. ಅರ್ಜುನ ಹೋಗ್ಬಿಟ್ಟು ತನ್ನ ಗುರುಗಳಾದಂತಹ ಭಗವಾನ್ ಕೃಷ್ಣನ ಜೊತೆ ಯಾವ ರೀತಿಯಾಗಿ ಮಾತನಾಡ್ತಾನೆ ಅಂತ ನಾವು ನೋಡ್ಬೋದು. ಅವರ ಒಂದು ಮನಸ್ಥಿತಿಯನ್ನು ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಧರ್ಮ ಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ನಡೆಯುತ್ತಿರುವ ಈ ಒಂದು ಧರ್ಮ ಯುದ್ಧದಲ್ಲಿ ಧರ್ಮಕ್ಕೆ ವಿಜಯ ಅನ್ನುವಂಥದ್ದು ನಮ್ಮ ಮೊದಲನೇ ಅಧ್ಯಾಯದಲ್ಲಿ ತಿಳಿದು ಬರ್ತದೆ. ಈಗ ನಾವು ಮೊದಲನೇ ಶ್ಲೋಕವನ್ನು ನೋಡೋಣ. ಶಿಲ ಪ್ರಭುಪಾದ ಕಿ ಜೈ. ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದನು. ಸೊ ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಧೃತರಾಷ್ಟ್ರ ಒಬ್ಬ ಕುರುಡ ರಾಜ. ಆತನು ದುರ್ಯೋಧನ ಮತ್ತೆ ಉಳಿದ 100 ಜನ ಕೌರವರ ತಂದೆಯಾಗಿರ್ತಾನೆ. ಧೃತರಾಷ್ಟ್ರನು ಈ ರಾಜ್ಯ ಏನಿದೆ ಹಸ್ತಿನಾಪುರ, ಅದು ಸಂಪೂರ್ಣ ತನಗೇ ಸೇರ್ಬೇಕು, ನನ್ನ ನಂತರ ನನ್ನ ಮಕ್ಕಳಿಗೆ ಸೇರ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಆ ಒಂದು ದುರಾಲೋಚನೆಯಿಂದ ಪಾಂಡು ಪುತ್ರರನ್ನು, ಮಕ್ಕಳನ್ನು ಸಣ್ಣವರಿರುವಾಗ್ಲೇ ಅವರನ್ನು ಸಾಯಿಸ್ಲಿಕ್ಕೆ ನೋಡ್ತಾರೆ. ಏನ್ ಮಾಡ್ತಾರೆ, ಭೀಮನಿಗೆ ವಿಷ ಹಾಕಿ ಸಾಯಿಸುವಂಥದ್ದು, ನಂತರ ಅರಗಿನ ಮನೆಗೆ ಬೆಂಕಿ ಹಚ್ಚಿ ಸಾಯಿಸೋದಕ್ಕೆ ನೋಡೋದು, ಜೂಜಿನಲ್ಲಿ ಮೋಸ ಮಾಡಿ ಕಾಡಿಗೆ ಅಟ್ಟಿ, ಆ ಕಾಡಿನಿಂದ ಬಂದ ನಂತರ ಕೂಡ ಆ ವನವಾಸವನ್ನು ಮುಗಿಸಿದ ನಂತರ ಕೂಡ ಏನ್ ಮಾಡ್ತಾರೆ, ಅವರಿಗೆ ಅವರದೇ ಆದಂತ ಒಂದು ರಾಜ್ಯವನ್ನು ಕೊಡೋದಕ್ಕೆ ಧೃತರಾಷ್ಟ್ರ ಮತ್ತು ದುರ್ಯೋಧನ ಒಪ್ಪೋದಿಲ್ಲ. ಸರಿ, ಪರವಾಗಿಲ್ಲ, ನಮ್ಗೆ ಯುದ್ಧ ಬೇಡ, ಒಂದು 5 ಹಳ್ಳಿಯನ್ನಾದ್ರೂ ಕೊಡಿ ಅಂತ ಕೇಳ್ತಾರೆ. ಅದು ಕೂಡ ಕೃಷ್ಣನ ಮೂಲಕ ಕೇಳ್ತಾರೆ. ಆದ್ರೂ ಕೂಡ 5 ಗ್ರಾಮಗಳನ್ನಾದ್ರೂ ಕೊಡಿ ಅಂತ ಕೇಳಿದಾಗ ಅವ್ರು ಏನ್ ಮಾಡ್ತಾರೆ, 5 ಗ್ರಾಮವನ್ನಾದ್ರೂ ಕೊಡೋದಿಲ್ಲ, ಒಂದು ಸೂಜಿ ಮೊನೆಯಷ್ಟು ಜಾಗವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ದುರ್ಯೋಧನ ಹೇಳ್ತಾನೆ. ದುರ್ಯೋಧನನಿಗೆ ಪಾಂಡವರು ಅಂತ ಹೇಳಿದ್ರೆ ಒಂದು ರೀತಿಯ ಒಂದು ನಿರ್ಲಕ್ಷ್ಯ, ಒಂದು ರೀತಿಯ ಭಯ. ನಿರ್ಲಕ್ಷ್ಯ ಯಾಕಂತ ಹೇಳಿದ್ರೆ ಅಷ್ಟು ವನವಾಸದಲ್ಲಿ ಇದ್ದು ಅವರೆಲ್ಲರೂ ಕೂಡ ಶಕ್ತಿಹೀನರಾಗಿರ್ತಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ಇಲ್ಲಿ ದುರ್ಯೋಧನ ಏನ್ ಅನ್ಕೊಳ್ತಾನೆ, ತಾನು ರಾಜ, ತಾನು ಸೇನೆಯನ್ನು ಹೊಂದಿದ್ದೇನೆ, ತಾನು ಬಲಶಾಲಿ ಅಂತ ಹೇಳುವ ಒಂದು ಜಂಬ ಇರುತ್ತೆ ಅವನಲ್ಲಿ. ಇನ್ನೊಂದು ರೀತಿಯ ಭಯ ಯಾಕಂತ ಹೇಳಿದ್ರೆ ಪಾಂಡವರನ್ನು ಬೆಳಿಲಿಕ್ಕೆ ಬಿಟ್ರೆ ಅವ್ರು ಏನ್ ಮಾಡ್ತಾರೆ, ಸುಲಭವಾಗಿ ದುರ್ಯೋಧನನ ಹೆಸರು ಏನಿದೆ, ಆ ರಾಜನ ಆಳ್ವಿಕೆ ಏನಿದೆ, ಇದಕ್ಕೆಲ್ಲ ಪಾಂಡವರಿಂದ ಧಕ್ಕೆ ಬರುತ್ತೆ. ಯಾಕಂದ್ರೆ ಪಾಂಡವರು ಅವರ ಪ್ರಜೆಯನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ಒಳ್ಳೆಯ ಒಂದು ರಾಜ್ಯವನ್ನು ಆಡಳಿತ ಮಾಡ್ತಾರೆ ಅವರು ಅಂತ ಹೇಳಿ. ಆದ್ರಿಂದ ಏನ್ ಮಾಡ್ತಾರೆ, ಎಲ್ಲರೂ ಕೂಡ ಯುಧಿಷ್ಠಿರ ಮಹಾರಾಜನ ರಾಜ್ಯದಲ್ಲಿ ಇರ್ಬೇಕು ಅಂತ ಆಶಿಸ್ತಾರೆ. ಇದರಿಂದ ತನಗೊಬ್ಬ ಪೈಪೋಟಿಗೆ ವ್ಯಕ್ತಿ ಉಂಟಾಗ್ತಾನೆ ಅಂತ ಹೇಳಿ ಇಲ್ಲಿ ದುರ್ಯೋಧನನಿಗೆ ಭಯ ಆಗುವಂಥದ್ದು. ಯಾಕೆ ದುರ್ಯೋಧನನು ರಾಜ್ಯವನ್ನು ಪಾಂಡವರಿಗೆ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡಿದ್ವಿ. ಇನ್ನು ಪಾಂಡವರಿಗೆ ಯುದ್ಧ ಬೇಕಿರ್ಲಿಲ್ಲ. ಅರ್ಜುನನು ಹೇಳುವಂತೆ ಭಿಕ್ಷೆಯನ್ನು ಬೇಕಾದ್ರೂ ಬೇಡಿ ಬರುತ್ತೇನೆ, ಕೃಷ್ಣ ನನಗೆ ಯುದ್ಧ ಬೇಡ ಅಂತ ಹೇಳ್ತಾನೆ. ಸೊ ಇಲ್ಲಿ ಈ ಒಂದು ಭಗವದ್ಗೀತೆಯನ್ನು ಹೇಳುವಂಥದ್ದು ಸಾಕ್ಷಾತ್ ಶ್ರೀಕೃಷ್ಣ, ಯಾರಿಗೆ ಕೇಳುವಂಥದ್ದು ಅರ್ಜುನ. ಸೊ ಅದ್ರ ಜೊತೆಗೆ ನಾವು ಯಾರಿಂದ ಕೇಳ್ತಾ ಇದ್ದೇವೆ, ಸಂಜಯನಿಂದ. ಸೊ ಈ ಸಂಜಯ ಯಾರು, ಧೃತರಾಷ್ಟ್ರನ ಮಂತ್ರಿ, ಆತನ ಸಾರಥಿ ಕೂಡ ಹೌದು. ಧೃತರಾಷ್ಟ್ರ ಎಲ್ಲಿಗೆ ಹೋಗ್ಬೇಕಿದ್ರೆ ಸಂಜಯನನ್ನು ಕರೆದುಕೊಂಡು ಹೋಗುವಂಥದ್ದು. ಸಂಜಯ ಧೃತರಾಷ್ಟ್ರನ ಜೊತೆಯಲ್ಲಿ ಇರುವಂಥದ್ದು. ಸೊ ಕುರುಕ್ಷೇತ್ರ ಯುದ್ಧದಲ್ಲಿ ಏನೆಲ್ಲ ನಡೀತಿದೆ ಅನ್ನುವಂಥದ್ದನ್ನ ಸಂಜಯಲ್ಲಿ ವಿವರಿಸ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ಸಂಜಯ ವೇದವ್ಯಾಸರ ಪರಮ ಶಿಷ್ಯನಾಗಿರ್ತಾನೆ. ಅವರ ಒಂದು ಕೃಪೆಯಿಂದಾಗಿ ಅವನಿಗೆ ದಿವ್ಯ ದೃಷ್ಟಿಯನ್ನು ನೀಡಿರ್ತಾರೆ ಅವರು. ಅದರಿಂದಾಗಿ ಇವನಿಗೆ ಯುದ್ಧ ಭೂಮಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಈ ಒಂದು ಧೃತರಾಷ್ಟ್ರನ ಆಸ್ಥಾನದಲ್ಲಿ ಇದ್ದುಕೊಂಡೇ ಎಲ್ಲವನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಲ್ಲಿ ಹಿಂದಿನ ಕಾಲದಲ್ಲಿ ಯುದ್ಧ ಅಂತ ಹೇಳಿದ್ರೆ ಹೇಗೆ, ರಾಜ ಮುಂದೆ ನಿಂತು ಸೈನಿಕರು ಹಿಂದೆ ಇರುವಂತದ್ದು. ರಾಜ ಏನಾದ್ರೂ ಸೋತ್ರೆ ಅಲ್ಲಿ ಸೈನಿಕರೆಲ್ಲರೂ ಕೂಡ ಹೋಗ್ತಾರೆ. ಆದ್ರೆ ಈಗ ಏನಾಗಿದೆ ಅಟ್ ಪ್ರೆಸೆಂಟ್ ಹೇಗೆ ಅಂತ ಹೇಳಿದ್ರೆ ಎಲ್ಲ ಸೋಲ್ಜರ್ಸ್ ಎಲ್ಲ ಮುಂದೆ ಹೋಗಿ ಯುದ್ಧ ಮಾಡ್ತಾರೆ, ಆದ್ರೆ ಮಂತ್ರಿಗಳೆಲ್ಲ ಹುಟ್ಕೊಂಡು ನೋಡ್ತಾ ಇರ್ತಾರೆ. ಆ ರೀತಿಯಾಗಿ ನಾವು ವ್ಯತ್ಯಾಸವನ್ನು ನೋಡ್ಬೋದು. ಇಲ್ಲಿ ಧೃತರಾಷ್ಟ್ರನು ಕೇಳುವಂತ ಪ್ರಶ್ನೆಯಿಂದ ಆತನ ಮನಸ್ಥಿತಿ ಏನು ಅಂತ ನಾವು ಅರ್ಥ ಮಾಡಿಕೊಳ್ಬಹುದು. ಧೃತರಾಷ್ಟ್ರನಿಗೆ ಹೇಳ್ಬೋದಿತ್ತು, ನಮ್ಮ ಮಕ್ಕಳು ಯುದ್ಧಾಪೇಕ್ಷೆಯಿಂದ ಹೋಗಿದ್ದಾರೆ, ಕುರುಕ್ಷೇತ್ರದಲ್ಲಿ ನೆರೆದಿದ್ದಾರೆ, ಅವರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಬೋದಿತ್ತು. ಆದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ ಇಲ್ಲಿ, ನನ್ನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು ಅಂತ ಇಲ್ಲಿ ಆ ಒಂದು ಭೇದ ಭಾವವನ್ನು ತೋರಿಸುವಂಥದ್ದು, ಬೇರ್ಪಡಿಸ್ತಾ ಇದ್ದಾನೆ ಅವನು. ನನ್ನ ಮಕ್ಕಳು ಮತ್ತು ತನ್ನ ಮಕ್ಕಳು ಮತ್ತು ಪಾಂಡವರನ್ನು ಬೇರ್ಪಡಿಸ್ತಾ ಇದ್ದಾನೆ. ಬೇರ್ಪಡಿಸ್ತಾ ಇದ್ದಾನೆ.
ಮತ್ತೆ ಇಲ್ಲಿ ನಾವು ತಿಳಿಬೇಕಾಗಿರೋದ್ರಿಂದ ಏನಂತ ಹೇಳಿದ್ರೆ, ಈಗ ಕೌರವರು ಅಂತ ಹೇಳಿದ್ರೆ ಅವರು ಕುರು ವಂಶದವರು, ಅಲ್ಲಿ ಪಾಂಡವರು ಕೌರವರು ಎಲ್ಲರೂ ಬರ್ತಾರೆ. ಪಾಂಡವರು ಕೂಡ ಕುರು ವಂಶಕ್ಕೆ ಸೇರುವಂತವರು. ಸೊ ಅವರೆಲ್ಲರೂ ಕೂಡ ಒಂದೇ ವಂಶಕ್ಕೆ ಹುಟ್ಟಿರುವಂತವ್ರು, ಒಂದೇ ವಂಶದಲ್ಲಿ ಬಂದಿರುವಂತವ್ರು. ಆದ್ರಿಂದ ಧೃತರಾಷ್ಟ್ರನ ಒಂದು ಬೇರ್ಪಡಿಸುವಂತಹ ಯುಕ್ತಿಯನ್ನು ನಾವಿಲ್ಲಿ ಕಾಣ್ಬೋದು. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ ಭಾವಾರ್ಥದಲ್ಲಿ ಏನಂತ ಹೇಳ್ತಾರೆ, ಏನು ಮಾಡಿದ್ರು ಅನ್ನುವಂತ ಪ್ರಶ್ನೆ ಅಗತ್ಯ ಇರ್ಲಿಲ್ಲ ಅಂತೇಳಿ. ಇಲ್ಲಿ ಅವನು ಏನ್ ಕೇಳ್ತಾನೆ, ಯುದ್ಧ ಕ್ಷೇತ್ರದಲ್ಲಿ ಹೋದ್ಮೇಲೆ ಏನು ಮಾಡಿದ್ರು ಅಂತೇಳಿ. ಯಾಕಂತ ಹೇಳಿದ್ರೆ ಯುದ್ಧ ಕ್ಷೇತ್ರದಲ್ಲಿ, ಯುದ್ಧ ಭೂಮಿಯಲ್ಲಿ ಏನ್ ಮಾಡ್ತಾರೆ, ಯುದ್ಧ ಮಾಡ್ಲೇಬೇಕು. ಅಲ್ಲಿ ಪರಸ್ಪರ ಜನರು ಮುಂದೆ ನಿಂತ್ಕೊಂಡು ಏನ್ ಮಾಡ್ತಾರೆ, ಯುದ್ಧವನ್ನು ಮಾಡ್ತಾರೆ ಅಂತ ಹೇಳಿ ಇಲ್ಲಿ ತಿಳಿಯುವಂಥದ್ದು. ಅದಕ್ಕೆ ಸಂಜಯನ ಉತ್ತರ ಕೊಡ್ತಾನೆ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಾಸಂಗಮ್ಯ ರಾಜ ವಚನಮಬ್ರವೀತ್. ಸಂಜಯನು ಹೇಳಿದ, ರಾಜನೇ, ಪಾಂಡವರ ಸೇನಾವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿಗೆ ಹೋಗಿ ಹೀಗೆಂದನು. ಸೊ ಇಲ್ಲಿ ಸಂಜಯನಿಗೂ ಗೊತ್ತಿದೆ ಧೃತರಾಷ್ಟ್ರನ ಒಂದು ಮನಸ್ಥಿತಿ. ಹಾಗಾಗಿ ಏನ್ ಹೇಳ್ತಾ ಇದ್ದಾನೆ, ಯಾರು ಧೃತರಾಷ್ಟ್ರನಿಗೆ ಅತಿ ಹೆಚ್ಚು ಪ್ರಿಯರಾಗಿರ್ತಾರೆ ಅವರ ವಿಷಯವಾಗಿ ಮೊದಲಿಗೆ ಪ್ರಾರಂಭಿಸ್ತಾ ಇದ್ದಾನೆ. ಅಂದ್ರೆ ರಾಜ ದುರ್ಯೋಧನ, ಆಕ್ಚುಲಿ ಅವನು ರಾಜ ಅಲ್ಲ, ಅವನು ಯುವರಾಜ. ಆದ್ರೆ ಇಲ್ಲಿ ಯುಧಿಷ್ಠಿರ ಮಾತ್ರ ಮಹಾರಾಜ. ಅವನಿಗೆ ಒಂದ್ಸಲ ಪಟ್ಟಾಭಿಷೇಕ ಆಗಿರುತ್ತೆ, ಇಂದ್ರಪ್ರಸ್ಥವನ್ನು ಅವನಿಗೆ ಪಟ್ಟಾಭಿಷೇಕ ಮಾಡಿರ್ತಾರೆ. ಹಾಗಾಗಿ ಯುಧಿಷ್ಠಿರ ಮಹಾರಾಜ, ಆತನು ರಾಜ. ಆದ್ರೆ ದುರ್ಯೋಧನ ಇನ್ನೂ ಕೂಡ ಯುವರಾಜ, ಅವನು ಯಾವತ್ತೂ ಕೂಡ ರಾಜನಾಗಿಲ್ಲ. ಆದ್ರೆ ಧೃತರಾಷ್ಟ್ರನಿಗೆ ಸಂತೋಷವಾಗ್ಲಿ ಅಂತ ಹೇಳಿ ಅನ್ನುವಂತ ಉದ್ದೇಶದಿಂದ ಸಂಜಯ ಇಲ್ಲಿ ಹಾಗೆ ಕರೆಯುವಂಥದ್ದು, ರಾಜ ದುರ್ಯೋಧನ ಏನ್ ಮಾಡಿದ ಅಂತ. ಇಲ್ಲಿ ರಾಜ ದುರ್ಯೋಧನ ಏನ್ ಮಾಡ್ತಾನೆ, ಪಾಂಡವರ ಸೇನಾವ್ಯೂಹವನ್ನು ನೋಡ್ತಾನೆ. ಸೇನಾವ್ಯೂಹದಲ್ಲಿ ಯಾರೆಲ್ಲ ಬಂದಿದ್ದಾರೆ, ಬಹಳ ಅಚ್ಚುಕಟ್ಟಾಗಿ ದೃಷ್ಟದ್ಯುಮ್ನ ಆ ಸೇನಾ ಒಂದು ರಚನೆಯನ್ನು ಮಾಡಿದ್ದಾನೆ. ಇಲ್ಲಿ ಇದ್ದಂತಹ 7 ಅಕ್ಷೋಹಿಣಿ ಸೈನ್ಯವು, ಕೌರವರ ಕಡೆ ಇದ್ದಂತಹ 11 ಅಕ್ಷೋಹಿಣಿ ಸೈನ್ಯ, ಹೀಗೆ ಒಟ್ಟು 18 ಅಕ್ಷೋಹಿಣಿ ಸೈನ್ಯವು ಆ ಒಂದು 18 ದಿನಗಳ ಯುದ್ಧವನ್ನು ಮಾಡುತ್ತೆ. ಯುದ್ಧ ಮಾಡೋದು ಅಂತ ಹೇಳಿದ್ರೆ ಎಲ್ಲಾ ಸೈನಿಕರು ಭೂಮಿಗೆ ಒಂದೇ ಸಲ ಬರೋದಲ್ಲ, ಅವರು ಒಂದೊಂದು ಗುಂಪುಗಳಾಗಿ ಬರುವಂತದ್ದು. ಹೇಗೆ ಈಗ ಭಾರತ ಮತ್ತು ಪಕ್ಕದ ಬೇರೆ ರಾಷ್ಟ್ರಗಳ ನಡುವೆ ಯುದ್ಧ ನಡೆಯುವಾಗ್ಲೂ ಕೂಡ ಎಲ್ಲರೂ ಹೋಗಿ ಅಲ್ಲಿ ನಿಲ್ಲೋದಿಲ್ಲ. ಶತ್ರು ಪಕ್ಷದಲ್ಲಿ ಎಷ್ಟು ಸೇನೆ ಬಂದು ನಿಂತಿದೆಯೋ ಅದಕ್ಕೆ ಸರಿಯಾಗಿ ಸಮವಾಗಿ ನಾವು ನಮ್ಮ ಸೈನಿಕರನ್ನು ಅಲ್ಲಿ ಹೋಗಿ ನಿಲ್ಲಿಸುವಂಥದ್ದು. ಹಾಗೆ ಇಲ್ಲಿ ಅನೇಕಂ ಅಂತ ಹೇಳಿದ್ರೆ ಪಾಂಡವರ ಸೈನ್ಯ ಅಥವಾ ಸೈನ್ಯದ ಒಂದು ಭಾಗ, ಅದನ್ನು ಇಲ್ಲಿ ನೋಡ್ತಾ ಇದ್ದಾನೆ ದುರ್ಯೋಧನ. ಅದನ್ನು ನೋಡಿ ದುರ್ಯೋಧನನಿಗೆ ಭಯ ಆಗ್ತಿದೆ. ಇಲ್ಲಿ ರಾಜ ದುರ್ಯೋಧನ ರಾಜನಾದ್ರೆ ಆತನು, ಈಗ ಒಂದು ವೇಳೆ ದುರ್ಯೋಧನ ರಾಜನಾಗಿದ್ರೆ ಆತನ ಬಳಿಗೆ ಸೇನಾಪತಿ ಬರ್ಬೇಕಿತ್ತು. ಆದ್ರೆ ಅವನು ಸೇನಾಪತಿಯ ಬಳಿಗೆ ಹೋಗುವಂಥದ್ದು, ಅವನು ರಾಜನಲ್ಲ. ಸೊ ಅವನಿಗೆ ಭಯ ಆಗಿದೆ. ಆ ಭಯದಿಂದ ತಾನೇ ಅವರ ಹತ್ರ ಹೋಗಿ ಮಾತನಾಡಿಸ್ತಾ ಇದ್ದಾನೆ. ಈ ದುರ್ಯೋಧನನ ವ್ಯವಹಾರ ಕೌಶಲ್ಯಕ್ಕೆ ಪಾಂಡವರ ಸೇನಾವ್ಯೂಹವನ್ನು ಕಂಡಾಗ ಆತನಿಗಾದ ಭಯವನ್ನು ಮುಚ್ಚಿಡಲಾಗ್ಲಿಲ್ಲ ಅಂತೇಳಿ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ. ಅಂದ್ರೆ ದುರ್ಯೋಧನನ ಹೃದಯದಲ್ಲಿ ಒಂದು ಭಯವಿದೆ, ಪಾಂಡವರು ಎಲ್ಲಿ ತನ್ನನ್ನು ಜಯಿಸಿ ಬಿಡ್ತಾರೆ ಅಂತ ಹೇಳಿ. ಯಾಕೆಂದ್ರೆ ಪಾಂಡವರ ಒಂದು ಸೇನೆಯನ್ನು ನಾವು ನೋಡೋದಾದ್ರೆ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಉದ್ದೇಶ ಇರುತ್ತೆ. ಏನಂತ ಹೇಳಿದ್ರೆ ಕೌರವರನ್ನು ಸೋಲಿಸ್ಬೇಕು ಅಥವಾ ಯುದ್ಧವನ್ನು ಗೆಲ್ಬೇಕು, ಈ ರೀತಿಯಾದ ಒಂದು ಉದ್ದೇಶ ಇರುತ್ತೆ. ಯಾಕಂದ್ರೆ ಅಲ್ಲಿ ಶ್ರೀಕೃಷ್ಣರ ಮಾರ್ಗದರ್ಶನದಲ್ಲಿ ಯುದ್ಧವನ್ನು ಮಾಡುವಂಥದ್ದು. ಆದ್ರೆ ಕೌರವರ ಸೇನೆಯನ್ನು ನೋಡಿದಾಗ ಅಲ್ಲಿಗ ಭೀಷ್ಮ ಪಿತಾಮಹ ಇದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ಅನೇಕ ಮಹಾನ್ ಯೋಧರಿದ್ದಾರೆ. ಅವರ ಉದ್ದೇಶ ಯುದ್ಧವನ್ನು ಗೆಲ್ಲೋದಲ್ಲ. ಅವ್ರು ಯಾಕೆ ಯುದ್ಧ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ನಮಗ್ ಬರ್ಬೋದು. ಯಾಕೆಂದ್ರೆ ಭೀಷ್ಮಾಚಾರ್ಯರು ಬಹಳ ದೊಡ್ಡ ಭಕ್ತರಾಗಿದ್ರು. ಅವರು ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ರು ಕೂಡ ಅವರು ಶ್ರೀಕೃಷ್ಣನ ವಿರುದ್ಧ ನಿಂತು ಯಾಕೆ ಯುದ್ಧವನ್ನು ಮಾಡಿದ್ರು. ದ್ರೋಣಾಚಾರ್ಯರು ಯಾಕೆ ಅಷ್ಟೆಲ್ಲ ತಿಳಿದವರಾಗಿದ್ದವರು ದುರ್ಯೋಧನನ ಪಕ್ಷವನ್ನು ವಹಿಸಿದ್ರು. ಯಾಕಂತ ಹೇಳಿದ್ರೆ ಆ ಒಂದು ಅನ್ನದ ಋಣ ಇರುತ್ತೆ. ಅನ್ನದ ಋಣದಿಂದ ಭೀಷ್ಮಾಚಾರ್ಯರು ಹಿಂದೆ ಮಾತನ್ನು ಪ್ರತಿಜ್ಞೆ ಮಾಡಿದ್ರು, ಯಾರೇ ಈ ಒಂದು ಹಸ್ತಿನಾಪುರದ ಸಿಂಹಾಸನದಲ್ಲಿ ಕುಳಿತಿರಲಿ ನಾನು ಅವರನ್ನು ರಕ್ಷಣೆ ಮಾಡ್ತೇನೆ ಅಂತೇಳಿ. ಹಾಗೆ ದ್ರೋಣಾಚಾರ್ಯರು ಅವರ ಒಂದು ಅನ್ನದ ಋಣಕ್ಕಾಗಿ ಈ ಯುದ್ಧವನ್ನು ಮಾಡ್ತಿದ್ರು. ಆದ್ರೆ ಭೀಷ್ಮಾಚಾರ್ಯರು ಪಾಂಡವರನ್ನು ಯಾರನ್ನು ಕೂಡ ಸಾಯಿಸೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ದ್ರೋಣಾಚಾರ್ಯ ಕೂಡ ಅಷ್ಟೇ, ಅವರು ತಮ್ಮ ಮಗನಾದಂತಹ ಅಶ್ವತ್ಥಾಮನ ಮೇಲೆ ಹೆಚ್ಚು ವ್ಯಾಮೋಹವನ್ನು ಇಟ್ಕೊಂಡಿರ್ತಾರೆ. ಅಶ್ವತ್ಥಾಮನಿಗೆ ಏನಾದ್ರು ಆದ್ರೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾರೆ ಅವರು.
ಯುದ್ಧವನ್ನು ಮುಂದುವರಿಸೋದಿಲ್ಲ ಅಂತ. ಅಂದ್ರೆ ಇಲ್ಲಿ ಯುದ್ಧವನ್ನು ಗೆಲ್ಲಬೇಕು ಅನ್ನುವಂತ ಒಂದು ಉದ್ದೇಶಕ್ಕಿಂತಲೂ ಹೆಚ್ಚಾಗಿ ಅವರು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ರು, ಅವರು ತಮ್ಮ ಸ್ವಂತ ಉದ್ದೇಶಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಆದ್ರಿಂದ ಕೌರವರ ಸೇನೆ ಅಷ್ಟೊಂದು ಪ್ರಬಲವಾಗಿರ್ಲಿಲ್ಲ ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಬಹುದು. ಅದೇ ರೀತಿ ಭೀಷ್ಮಾಚಾರ್ಯರು ಕರ್ಣನನ್ನು ಯುದ್ಧ ರಂಗಕ್ಕೆ ಬರಬಾರ್ದು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಕರ್ಣ ಭೀಷ್ಮಾಚಾರ್ಯರ ಗುರುಗಳಾದಂತಹ ಪರಶುರಾಮರಿಂದ ಮೋಸದಿಂದ ಬಿಲ್ಲು ವಿದ್ಯೆಯನ್ನು ಕಲಿತಿರ್ತಾನೆ. ಮೋಸ ಅಂತ ಹೇಳಿದ್ರೆ ಕರ್ಣನಿಗೂ ಕೂಡ ತಿಳಿದಿರೋದಿಲ್ಲ. ಸೊ ಪರಶುರಾಮರು ಏನ್ ಹೇಳ್ತಾರೆ, ನಾನು ಕ್ಷತ್ರಿಯರಿಗೆ ಬಿಲ್ವಿದ್ಯೆಯನ್ನು ಕಲಿಸೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಕರ್ಣ ಅವನಿಗೆ ತಿಳಿಯದೆ ಹೋಗಿರ್ತಾನೆ. ಆ ರೀತಿಯಾಗಿ ಒಂದು ಶಸ್ತ್ರಾಭ್ಯಾಸನ ಕಲಿತ ನಂತರ ಏನಾಗುತ್ತೆ, ಒಂದು ಸಲ ಕರ್ಣನ ತೊಡೆಯ ಮೇಲೆ ಪರಶುರಾಮರು ಮಲಗಿದಾಗ ಒಂದು ಕೀಟ ಬಂದು ಕಚ್ಚುವಂಥದ್ದು, ಅವನ ಕಾಲನ್ನು ಕಚ್ಚುತ್ತೆ. ಅದು ಬಲವಾಗಿ ಕಚ್ಚಿದ ಕಾರಣ ಏನಾಗ್ತದೆ, ರಕ್ತ ಸೋರ್ತಾ ಇರ್ತದೆ. ಆದ್ರೂ ಕೂಡ ಕರ್ಣ ಅದನ್ನು ಸಹಿಸಿಕೊಳ್ತಾನೆ. ಯಾಕಂದ್ರೆ ಗುರುಗಳಿಗೆ ನೋವಾಗ್ಬಾರ್ದು ಅಂತ ಹೇಳಿ, ತನ್ನ ಗುರುಗಳಿಗೆ ನೋವಾಗ್ಬಾರ್ದು ಅಂತ ಹೇಳಿ. ಹಾಗೆ ಸಹಿಸಿಕೊಳ್ಳೋದು ಕ್ಷತ್ರಿಯನಾದವನಿಗೆ ಮಾತ್ರ ಸಾಧ್ಯ. ಇವನು ಕ್ಷತ್ರಿಯನೇ ಇರ್ಬೇಕು ಅಂತ ಹೇಳಿ ಅವರು ಅರ್ಥ ಮಾಡಿಕೊಂಡು ಪರಶುರಾಮರು ಆತನಿಗೆ ಶಾಪವನ್ನು ಕೊಟ್ಟು ಬಿಡ್ತಾರೆ. ಹೀಗೆ ತನ್ನ ಗುರುಗಳಿಗೆ ದ್ರೋಹವನ್ನು ಮಾಡಿದಂತ ಕಾರಣ ಈ ಒಂದು ಯುದ್ಧ ಭೂಮಿಗೆ ಬರಬಾರ್ದು ಅಂತೇಳಿ ಭೀಷ್ಮಾಚಾರ್ಯರು ಹೇಳ್ತಾರೆ. ಅಲ್ಲಿ ಕೂಡ ಯುದ್ಧವನ್ನು ಗೆಲ್ಲಬೇಕು ಅನ್ನುವಂತ ಉದ್ದೇಶಕ್ಕಿಂತಲೂ ಬೇರೆ ಉದ್ದೇಶಗಳು ಹೆಚ್ಚಿನ ಪ್ರಾಮುಖ್ಯತೆ ಪಡೆಯುತ್ತೆ. ಎಲ್ಲಾ ಕಾರಣಗಳಿಂದ ದುರ್ಯೋಧನನ್ಗೆ ಭಯ ಆಗ್ತಿದೆ. ಏನು ಮಾಡ್ತಾನೆ ದುರ್ಯೋಧನ, ತನ್ನ ಗುರುಗಳ ಬಳಿಗೆ ಹೋಗಿ ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇನ ಧೀಮತಾ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಹೇಳಿ ಸಾಮಾನ್ಯವಾಗಿ ಒಬ್ಬ ಶಿಷ್ಯ ಗುರುಗಳ ಬಳಿಗೆ ಹೋದಾಗ ಏನ್ ಮಾಡ್ಬೇಕು, ಮೊದಲಿಗೆ ಪ್ರಣಾಮವನ್ನು ಮಾಡ್ಬೇಕು. ನಂತರ ಅವರಲ್ಲಿ ಒಂದು ಉಪದೇಶವನ್ನು ಪಡಿಬೇಕು, ಅವರಲ್ಲಿ ಸಮಸ್ಯೆಗಳನ್ನು ಹೇಳ್ಬೇಕು, ಅದಕ್ಕೆ ಪರಿಹಾರವನ್ನು ಪಡಿಬೇಕು. ಆದ್ರೆ ಅವರಲ್ಲಿ ಒಂದು ವಿನಮ್ರರಾಗಿ ಪ್ರಶ್ನೆಗಳನ್ನು ಕೇಳಬೇಕು. ಇದನ್ನು ನಾವು ಭಗವದ್ಗೀತೆಯಲ್ಲಿ ಮುಂದಕ್ಕೆ ನೋಡಿದ್ದೇವೆ. ಸೊ ಆದ್ರೆ ಇಲ್ಲಿ ದುರ್ಯೋಧನ ಏನ್ ಮಾಡ್ತಾನೆ, ತನ್ನ ಗುರುಗಳಾದಂತಹ ದ್ರೋಣಾಚಾರ್ಯರ ಬಳಿ ಹೋಗಿ ಆ ದ್ರೋಣಾಚಾರ್ಯರನ್ನು ಟೀಕಿಸ್ತಾ ಇದ್ದಾನೆ. ಇಲ್ಲಿ ದುರ್ಯೋಧನ ದ್ರೋಣಾಚಾರ್ಯರ ಬಳಿ ಬಂದು ಕೇಳುವಂಥದ್ದು ಏನು ಕೇಳ್ತಾ ಇದ್ದಾನೆ ಅವನು, ಆಚಾರ್ಯರೇ ನಿಮ್ಮ ಚತುರ ಶಿಷ್ಯ ಯಾರು? ಸೊ ಯಾರಿದ್ದಾನೆ, ದ್ರುಪದನ ಮಗ ದೃಷ್ಟದ್ಯುಮ್ನ. ಸೊ ಇಲ್ಲಿ ದ್ರುಪದ ಮತ್ತು ದ್ರೋಣಾಚಾರ್ಯರಿಗೆ ಯಾವಾಗ್ಲೂ ಕೂಡ ಜಗಳ. ಯಾಕೆಂದ್ರೆ ಹಿಂದೆ ಭಾರದ್ವಾಜರ ಆಶ್ರಮದಲ್ಲಿ ಇದ್ದಾಗ ದ್ರುಪದ ಮತ್ತು ದ್ರೋಣರು ಇಬ್ಬರು ಕೂಡ ಸಹಪಾಠಿಗಳಾಗಿರ್ತಾರೆ. ದ್ರೋಣಾಚಾರ್ಯರು ಅವರು ಕಷ್ಟದಲ್ಲಿರ್ತಾರೆ, ಅವರು ಬಡತನದಲ್ಲಿರ್ತಾರೆ. ಅದೇ ದ್ರುಪದ ಶ್ರೀಮಂತನಾಗಿರ್ತಾನೆ. ದ್ರುಪದ ಏನ್ ಹೇಳೋದು ಅಂತ ಹೇಳಿದ್ರೆ, ನಾನು ಮುಂದೆ ರಾಜನಾದಾಗ ನಿನಗೆ ಅರ್ಧ ರಾಜ್ಯವನ್ನು ಕೊಡ್ತೇನೆ ಅಂತ ಹೇಳಿರ್ತಾನೆ. ದ್ರೋಣಾಚಾರ್ಯರು ಆಯ್ತು ಅಂತ ಹೇಳಿರ್ತಾರೆ. ನಂತರ ಅವರು ಅವರ ದಾರಿಯಲ್ಲಿ ಹೋಗ್ತಾರೆ. ದ್ರುಪದ ಮುಂದಕ್ಕೆ ರಾಜನಾಗ್ತಾನೆ. ದ್ರೋಣಾಚಾರ್ಯರು ಈ ಒಂದು ಕೌರವರು ಮತ್ತು ಪಾಂಡವರಿಗೆ ಗುರುಗಳಾಗ್ತಾರೆ. ಆದ್ರೆ ಆ ಕೌರವರು ಪಾಂಡವರಿಗೆ ಗುರುಗಳಾಗೋ ಮೊದಲು ದ್ರೋಣಾಚಾರ್ಯರು ದ್ರುಪದನ ಬಳಿಗೆ ಹೋಗ್ತಾರೆ. ಈ ರೀತಿಯಾಗಿ ಅರ್ಧ ರಾಜ್ಯವನ್ನು ಕೊಡ್ತೇನೆ ಅಂತ ಹೇಳಿದ್ಯಲ್ಲ ಅಂತ. ಆಗ ಅವನು ದ್ರುಪದ ಏನ್ ಮಾಡ್ತಾರೆ, ದ್ರೋಣಾಚಾರ್ಯರಿಗೆ ಅವಮಾನ ಮಾಡ್ತಾನೆ. ಹೇಳಿದ್ರೆ, ನೀನು ಬಾಲ್ಯದಲ್ಲಿ ಹೇಳಿದ್ಯಲ್ಲ ಅದನ್ನೆಲ್ಲ ಇವಾಗ ನೀನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಬಾರ್ದು ಅಂತೇಳಿ. ಬಾಲ್ಯದಲ್ಲಿ ಸಣ್ಣದಿರುವಾಗ ನಾವು ಗುರುಕುಲದಲ್ಲಿ ಮಾತನಾಡಿರುವಂತಹ ವಿಚಾರಗಳಿಗೆ ನೀನು ಇಷ್ಟೊಂದು ಯಾಕೆ ಮಹತ್ವವನ್ನು ಕೊಡ್ತಾ ಇದ್ಯಾ? ನೀನು ನಿನ್ನ ಒಂದು ಸ್ಥಾನವನ್ನು ಅರ್ಥ ಮಾಡಿಕೊಳ್ಬೇಕು. ನಾನು ಈಗ ರಾಜ, ನಿನಗೆ ರಾಜ್ಯವನ್ನು ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ಈ ರಾಜ್ಯ ನನ್ನದು ಅಂತ ಹೇಳಿ ದ್ರುಪದ ದರ್ಪದಿಂದ ಮಾತನಾಡ್ತಾನೆ. ಆ ದರ್ಪದ ಮಾತನ್ನು ಕೇಳಿ ದ್ರೋಣಾಚಾರ್ಯರು ಅಲ್ಲಿಂದ ಹೊರಟು ಹೋಗ್ತಾರೆ. ಹಾಗೆ ಹೊರಟು ಹೋದ ನಂತರ ದ್ರೋಣಾಚಾರ್ಯರು ಕೌರವರು ಮತ್ತು ಪಾಂಡವರಿಗೆ ಗುರುಗಳಾಗ್ತಾರೆ. ನಂತರ ಕೌರವರು ಪಾಂಡವರು ಈ ಬಿಲ್ಲು ವಿದ್ಯೆಯನ್ನು ಸಂಪೂರ್ಣವಾಗಿ ಅವರಿಗೆ ತಿಳಿಸಿಕೊಟ್ಟ ನಂತರ ಅವರಿಂದ ಗುರುದಕ್ಷಿಣೆಯನ್ನು ಪಡಿತಾರೆ. ಅಂದ್ರೆ ಹೇಳಿದ್ರೆ ಗುರುದಕ್ಷಿಣೆ ಅಂತ ಹೇಳಿದ್ರೆ ಗುರುಗಳು ಏನು ಅಪೇಕ್ಷೆ ಪಡ್ತಾರೆ ಅದನ್ನು ಕೊಡುವಂಥದ್ದು ಶಿಷ್ಯರು. ಇಲ್ಲಿ ದ್ರೋಣಾಚಾರ್ಯರಿಗೆ ಏನು ಒಂದು ಇಚ್ಛೆ ಇರ್ತದೆ ಅಂತ ಹೇಳಿದ್ರೆ, ದ್ರುಪದ ಅವಮಾನ ಮಾಡಿರ್ತಾನಲ್ಲ ಅವನ ಮೇಲೆ ಒಂದು ಸೇಡು ತೀರಿಸ್ಕೊಳ್ಬೇಕು ಅಂತ ಇರ್ತದೆ. ಅದನ್ನ ಹೇಳ್ತಾರೆ ಇವರಲ್ಲಿ. ಆಗ ಕೌರವರು ಏನ್ ಮಾಡ್ತಾರೆ, ಮೊದಲು ಹೋಗಿ ಆ ದ್ರುಪದನನ್ನು ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಆ ದ್ರುಪದನ ಸೇನೆಯನ್ನು ಕಂಡಾಗ ಏನಾಗುತ್ತೆ, ಅವರಿಗೆ
ಸಾಧ್ಯ ಆಗೋದಿಲ್ಲ. ಅವರ ಸೇನೆಯ ಮುಂದೆ ಇವರು ಸೋಲ್ತಾರೆ. ಆದ್ರೆ ಪಾಂಡವರು 5 ಜನ ಹೋಗುವಂತದವರು, ಬೇರೆ ಯಾವ ಸೇನೆಯನ್ನು ಕರೆದುಕೊಂಡು ಹೋಗೋದಿಲ್ಲ. ಅವರು ಕೇವಲ 5 ಜನ ಹೋಗಿ ದೃಪದನ ವಿರುದ್ಧ ಯುದ್ಧವನ್ನು ಮಾಡಿ ದೃಪದನನ್ನು ಯುದ್ಧದಲ್ಲಿ ಸೋಲಿಸಿ ಅವನನ್ನು ಕಟ್ಟಿ ಹಾಕಿ ದ್ರೋಣಾಚಾರ್ಯರ ಮುಂದೆ ತಂದು ನಿಲ್ಲಿಸ್ತಾರೆ. ಈಗ ಏನಾಯ್ತು, ದೃಪದನಿಗೆ ಸಿಟ್ಟು ಬಂತು, ಇಷ್ಟೊಂದು ಅವಮಾನ ಮಾಡ್ತಾ ಇದ್ದಾನೆ ಅಂತೇಳಿ. ಸೊ ದ್ರೋಣಾಚಾರ್ಯರು ತಮ್ಮ ಸಿಟ್ಟನ್ನು ತೀರಿಸಿಕೊಂಡ್ರು. ಈಗ ದೃಪದನಿಗೆ ಸಿಟ್ಟು, ನಾನು ರಾಜನಾದವನನ್ನು ಇಷ್ಟೊಂದು ಅವಮಾನ ಮಾಡಿದ್ಯಾ? ಏಕೆಂದ್ರೆ ರಾಜರು ಅಂತ ಹೇಳಿದ್ರೆ ಅವರು ರಜೋಗುಣದಲ್ಲಿರ್ತಾರೆ, ಆದ್ರೆ ಬ್ರಾಹ್ಮಣರು ಅಂತ ಹೇಳಿದ್ರೆ ಅವರು ಸತ್ವಗುಣದಲ್ಲಿರ್ತಾರೆ. ಅವರು ಯಾರ ಬಗ್ಗೆ ಕೂಡ ಸೇಡನ್ನು ತೀರಿಸಿಕೊಳ್ಳೋದಿಲ್ಲ ಸಾಮಾನ್ಯವಾಗಿ. ಯಾಕಂತ ಹೇಳಿದ್ರೆ ಅವರು ತಿಳಿತಾರೆ ಬಂದದೆಲ್ಲ ಭಗವಂತನ ಕೃಪೆ ಅಂತ ಹೇಳಿ ಅವರು ತಿಳಿತಾರೆ. ಆ ರೀತಿಯಾಗಿ ಜೀವನವನ್ನು ಮುಂದುವರಿಸ್ಕೊಂಡು ಹೋಗ್ತಿರ್ತಾರೆ. ಪರಮಾತ್ಮನ ಅನುಮತಿ ಇಲ್ಲದೆ ಏನು ಕೂಡ ನಡೀಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಿಯೂ ಒಂದು ಒಳ್ಳೇದಕ್ಕೆ ಎಲ್ಲವೂ ಕೂಡ ಒಳ್ಳೇದೇ ಆಗ್ತದೆ ಅಂತ ಅವರು ತಿಳಿತಾರೆ. ಆದ್ರೆ ಇಲ್ಲಿ ದ್ರೋಣಾಚಾರ್ಯರ ವಿಷಯದಲ್ಲಿ ಹಾಗೆ ಆಗೋದಿಲ್ಲ. ದೃಪದನಿಗೆ ಸಿಟ್ಟು ಬಂತು, ಹಾಗೆ ಆತನು ಒಂದು ಯಜ್ಞವನ್ನು ಮಾಡ್ತಾನೆ. ಆ ಯಜ್ಞದಲ್ಲಿ ಅವನು ಏನ್ ಕೇಳ್ತಾನೆ, ನನಗೆ ದ್ರೋಣಾಚಾರ್ಯರನ್ನು ಸಾಯಿಸುವಂತಹ ಮಗ ಬೇಕು. ಹಾಗೆ ಆ ಯುದ್ಧದಲ್ಲಿ ಯಾರು ನನ್ನನ್ನು ಸೋಲಿಸ್ತಾರೆ, ಯಾರು ಅದರಲ್ಲಿ ಮುಖ್ಯವಾಗಿ ಅರ್ಜುನ, ಆತನನ್ನು ಮದುವೆ ಆಗುವಂತಹ ಒಬ್ಬ ಮಗಳು ಬೇಕು ಅಂತ ಕೇಳ್ತಾರೆ. ಹಾಗೆ ಯಜ್ಞವನ್ನು ಮಾಡ್ತಾನೆ. ಅದರಿಂದ ಹುಟ್ಟಿದವರೇ ದೃಷ್ಟದ್ಯುಮ್ನ ಮತ್ತು ದ್ರೌಪದಿ. ಅವರು ಮಗುವಾಗಿ ಹುಟ್ಟಿದಲ್ಲ, ಅವರು ಅಗ್ನಿಯಿಂದ ಬಂದಂತವರು, ನೇರವಾಗಿ ಅಗ್ನಿಯಿಂದ ಬಂದಂತವರು. ಅಂತಹ ದೃಷ್ಟದ್ಯುಮ್ನ ಮುಂದೆ ಧನುರ್ವಿದ್ಯೆಯನ್ನು ಕಲಿಯುವುದಕ್ಕೆ ಹೋಗುವಂಥದ್ದು ದ್ರೋಣಾಚಾರ್ಯರ ಬಳಿ. ಅಂದ್ರೆ ದ್ರೋಣಾಚಾರ್ಯರಿಗೆ ತಿಳಿದಿರ್ತದೆ ದೃಷ್ಟದ್ಯುಮ್ನಿಂದ ಮುಂದೆ ಸಾವಾಗ್ತದೆ ಅಂತೇಳಿ. ಆದ್ರೂ ಕೂಡ ಅವರು ಅವರ ಧರ್ಮವನ್ನು ಪಾಲಿಸ್ತಾರೆ, ಅವರು ಧನುರ್ವಿದ್ಯೆಯನ್ನು ಕಲಿಸುವಂಥದ್ದು. ಅದಕ್ಕೆ ಇಲ್ಲಿ ದುರ್ಯೋಧನ ಪ್ರಶ್ನೆ ಮಾಡುವಂಥದ್ದು, ಯಾಕೆ ಅವನಿಗೆ ನೀವು ಯುದ್ಧವನ್ನು ಕಲಿಸಿಕೊಟ್ರಿ? ನಿಮ್ಮನ್ನೇ ಸಾಯಿಸ್ಲಿಕ್ಕೆ ನೀವೇ ಯಾಕೆ ದಾರಿಯನ್ನು ಮಾಡಿಕೊಟ್ರಿ? ಅಂದ್ರೆ ಇಲ್ಲಿ ದ್ರೋಣಾಚಾರ್ಯರು ತಮ್ಮ ಉದಾರತೆಯನ್ನು ತೋರಿಸಿರ್ತಾರೆ, ವಿದ್ಯೆಯನ್ನು ನೀಡುವಂಥದ್ದು ನನ್ನ ಧರ್ಮ ಅಂತೇಳಿ. ಯಾರು ಶರಣಾಗಿ ಬರ್ತಾರೆ ಅವರಿಗೆ ಕಲಿಸುವಂಥದ್ದು ಅವರ ಧರ್ಮ ಅಂತ ಹೇಳಿ. ಸೊ ನನ್ನ ಸಾವು ಅವನಿಂದಲೇ ಎಂದು ಬರೆದಿದ್ರೆ ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಂದ ಸಾಧ್ಯ ಇದೆ ಅಂತೇಳಿ ಅವರು ಯುದ್ಧವನ್ನು ಕಲಿಸುವಂಥದ್ದು. ಆ ಒಂದು ಉದಾರತೆಯನ್ನು ಇಲ್ಲಿ ತೋರಿಸ್ಬೇಡಿ. ಅಲ್ಲಿ ನೀವು ತೋರಿಸಿದಂತಹ ಉದಾರತೆಯನ್ನು ಈ ಯುದ್ಧದಲ್ಲಿ ತೋರಿಸಿದ್ರೆ ನಾವು ಕೌರವರೆಲ್ಲ ಯುದ್ಧದಲ್ಲಿ ಸೋಲ್ತೇವೆ ಅಂತ ಹೇಳುವಂಥದ್ದು. ಇಲ್ಲಿ ದ್ರೋಣಾಚಾರ್ಯರಿಗೆ ಸಿಟ್ಟು ಬರ್ಲಿ ಅಂತ ಹೇಳಿ ಆ ದೃಪದನ ಹೆಸರನ್ನು ತೆಗೆಯುವಂಥದ್ದು ಇವರು. ಯಾಕಂತ ಹೇಳಿದ್ರೆ ದುರ್ಯೋಧನ ಒಬ್ಬ ರಾಜಕೀಯ ವ್ಯಕ್ತಿ, ಯಾವ ರೀತಿಯಾಗಿ ಹೇಗೆ ಸಮಯ ಸಂದರ್ಭಗಳನ್ನು ಉಪಯೋಗಿಸಿಕೊಂಡು ತನ್ನ ಲಾಭವನ್ನು ಪಡೆದುಕೊಳ್ತಾನೆ ಅಂತ ನೋಡ್ತೀವಿ. ಸೊ ತನ್ನ ಗುರುಗಳು ಅಥವಾ ಪೂಜನೀಯರು ಈ ರೀತಿ ಯಾವುದೇ ಒಂದು ಒಳ್ಳೆಯ ಮನೋಭಾವನೆ ಅವನಿಗೆ ಇರೋದಿಲ್ಲ. ಹೀಗೆ ದುರ್ಯೋಧನನ ಸೇನಾವಲೋಕನ ಈಗ ಪ್ರಾರಂಭ ಆಗ್ತದೆ. ಅತ್ರ ಶೂರ ಮಹೇಷ್ಟಾಸ ಭೀಮಾರ್ಜುನ ಸಮಾಯುಧಿ ಯುಯೋಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥಃ. ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರ ಬಿಲ್ಲಾಳುಗಳು ಈ ಸೈನ್ಯದಲ್ಲಿದ್ದಾರೆ. ಯುಯುಧಾನ, ವಿರಾಟ ಮತ್ತು ದೃಪದರಂತಹ ಮಹಾರಥರಿದ್ದಾರೆ. ಸೊ ಇಲ್ಲಿ ದುರ್ಯೋಧನನು ಪಾಂಡವರ ಸೇನೆಯನ್ನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಭೀಮ ಅರ್ಜುನನ್ ನೋಡಿದ್ರೆ ದುರ್ಯೋಧನನಿಗೆ ಭಯ ಇದೆ. ಯಾಕೆಂದ್ರೆ ದುರ್ಯೋಧನನಿಗೆ ಗೊತ್ತಿದೆ ಸಾವು ಬರೋದಿದ್ರೆ ಅದು ಭೀಮನಿಂದಲೇ ಅಂತ ಹೇಳಿ. ಹಾಗಾಗಿ ಯಾಕಂದ್ರೆ ಭೀಮ ಮತ್ತು ದುರ್ಯೋಧನ ಅವರು ಒಂದೇ ವಯಸ್ಸಿನವರಾಗಿರ್ತಾರೆ. ಯುಧಿಷ್ಠಿರ ಮಹಾರಾಜ ಹಿರಿಯರಾಗಿರ್ತಾರೆ. ಹಾಗಾಗಿ ಭೀಮ ಅರ್ಜುನರ ಹೆಸರನ್ನು ತಗೊಂಡು ಇಲ್ಲಿ ಹೇಳುವಂಥದ್ದು. ಅವರೆಷ್ಟೇ ಶಕ್ತಿಶಾಲಿಗಳಾದವರು ಈ ಸೈನ್ಯದಲ್ಲಿ ಇದ್ದಾರೆ, ಬಹಳಷ್ಟು ಮಂದಿ ಇದ್ದಾರೆ. ಯಾರೆಲ್ಲ? ಯುಯುಧಾನ, ವಿರಾಟ, ದೃಪದ ಇಂತಹ ಮಹಾರಥರು ಇದ್ದಾರೆ ಅಂತ ಹೇಳ್ತಾನೆ. ಮತ್ತೆ ಯಾರಿದ್ದಾರೆ? ದೃಷ್ಟಕೇತುಶ್ಚೇಕಿತಾನಃ ಕೇಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಬ್ಯನಂತಹ ನರಪುಂಗವರು ಇದ್ದಾರೆ.
ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಬಲಶಾಲಿ ಯುಧಾಮನ್ಯು, ಬಹುಶಕ್ತಿವಂತನಾದ ಉತ್ತಮೌಜ, ಸುಭದ್ರೆಯ ಮಗ, ದ್ರೌಪದಿಯ ಮಕ್ಕಳು ಇವರೆಲ್ಲ ಇದ್ದಾರೆ. ಇವರೆಲ್ಲ ಮಹಾರಥರು. ಸೊ ಇಲ್ಲಿ ಸುಭದ್ರೆಯ ಮಗ ಅಭಿಮನ್ಯು. ಈಗ ಪಾಂಡವರ ವಿಷಯ ತಿಳಿಯಿತು. ಈಗ ನಮ್ಮ ಸೈನ್ಯದಲ್ಲಿ ಯಾರೆಲ್ಲ ಇದ್ದಾರೆ, ಈಗ ಕೌರವರ ಸೈನ್ಯದಲ್ಲಿ ಯಾರಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸೈನ್ಯಾರ್ಥಂ ತಾನ್ ಬ್ರವೀಮಿತೆ. ಬ್ರಾಹ್ಮಣೋತ್ತಮರೇ, ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳ ಬಯಸುತ್ತೇನೆ. ಈಗ ದುರ್ಯೋಧನನಿಗೆ ಒಂದು ಪ್ರಶ್ನೆ ಬರ್ತದೆ. ಯಾರ ಹೆಸರನ್ನು ಮೊದಲು ಹೇಳಬೇಕು? ದ್ರೋಣಾಚಾರ್ಯರ ಹೆಸರನ್ನು ಹೇಳಬೇಕಾ, ಭೀಷ್ಮಾಚಾರ್ಯರನ್ನ ಹೆಸರನ್ನು ಹೇಳಬೇಕಾ? ನಂತರ ದುರ್ಯೋಧನನಿಗೆ ಆಗ್ತದೆ ಬ್ರಾಹ್ಮಣರಿಗೆ ಮೊದಲಿಗೆ ಅರ್ಹತೆ ಒಂದು ಆದ್ಯತೆಯನ್ನು ಕೊಡ್ಬೇಕು ಅಂತೇಳಿ ಇಲ್ಲಿ ದ್ರೋಣಾಚಾರ್ಯರನ್ನು ಭವಾನ್ ಅಂತ ಹೇಳೋದು, ತಾವು ಅವರಿಗೆ ಅವರಿಂದ ಪ್ರಾರಂಭ ಮಾಡುವಂಥದ್ದು. ದ್ರೋಣಾಚಾರ್ಯರ ಹೆಸರನ್ನು ಮೊದಲು ಹೇಳಿ ನಂತರ ಭೀಷ್ಮಾಚಾರ್ಯರ ಹೆಸರನ್ನು ಹೇಳುವಂಥದ್ದು. ಈಗ ಹೇಗೆ ಅಂತ ಹೇಳಿದ್ರೆ, ಈಗ ವೇದಿಕೆಯಲ್ಲಿ ಇಬ್ಬರು ಗಣ್ಯ ವ್ಯಕ್ತಿಗಳಿದ್ದಾಗ ಯಾರ ಬಗ್ಗೆ ಮೊದಲು ಹೇಳೋದು ಅಂತೇಳಿ ಒಂದು ಗೊಂದಲ ಉಂಟಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಯಾರ ಹೆಸರು ಮೊದಲು ತೆಗಿತೇವೆ ಅವ್ರಿಗೆ ಇನ್ನೊಬ್ಬರಿಗೆ ಬೇಸರ ಆಗ್ತದೆ ನೋಡಿ. ಅದೇ ರೀತಿ ಇಲ್ಲಿ ದುರ್ಯೋಧನನಿಗೆ ಆಗ್ತದೆ. ಓಕೆ, ಇಲ್ಲಿದೆ, ಸಾರಿ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ತಾವು ಭೀಷ್ಮರು, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲ ಯಾವಾಗಲೂ ಯುದ್ಧದಲ್ಲಿ ವಿಜಯಿಗಳಾಗುವರು. ಸರಿ, ತಾವು ಅಂದ್ರೆ ಭವಾನ್, ಇದು ಇವರಿಗೆ ದ್ರೋಣಾಚಾರ್ಯರಿಗೆ ಹೇಳುವಂಥದ್ದು. ನಂತರ ಇಲ್ಲಿ ವಿಕರ್ಣ ಆಕ್ಚುಲಿ ಅವನು ದುರ್ಯೋಧನ ಜೊತೆ ಇದ್ರೂ ಕೂಡ ದ್ರೌಪದಿಯ ವಸ್ತ್ರಾಪರಣ ಸಮಯದಲ್ಲಿ ದುರ್ಯೋಧನ ದುಶ್ಯಾಸನರನ್ನು ಆ ಒಂದು ಕೆಲಸದಲ್ಲಿ ಅವನು ವಿರೋಧಿಸಿದ್ದ. ಹಾಗಾಗಿ ಇಲ್ಲಿ ದುರ್ಯೋಧನನಿಗೆ ಏನಾಗ್ತದೆ, ಅವನ ಮೇಲೆ ಒಂದು ಸ್ವಲ್ಪ ಅನುಮಾನ ಇರುತ್ತೆ, ಎಲ್ಲಿ ಅವನು ಪಾಂಡವರ ಕಡೆ ಹೋಗಿ ಬಿಡ್ತಾನ ಅಂತ ಹೇಳಿ, ಪಾಂಡವರ ಪಕ್ಷಕ್ಕೆ ಸೇರಿ ಬಿಡ್ತಾನೆ ಅಂತೇಳಿ. ಆದ್ರಿಂದ ಅವನನ್ನು ಸೇರಿಸಿಕೊಂಡು ಇಲ್ಲಿ ಹೇಳುವಂಥದ್ದು. ಈ ರೀತಿಯಲ್ಲಿ ದುರ್ಯೋಧನನ ರಾಜಕೀಯ ಮನಸ್ಥಿತಿ ಹೇಗೆ ಕೆಲಸ ಮಾಡ್ತಿದೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ಬೋದು. ಸೋಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲ ಯಾವಾಗ್ಲೂ ಯುದ್ಧದಲ್ಲಿ ವಿಜಯಿಗಳಾಗುವರು. ಮತ್ತೆ ಕೃಪಾಚಾರ್ಯರ ಅವಳಿ ಸೋದರಿ ದ್ರೋಣಾಚಾರ್ಯರನ್ನು ಮದುವೆ ಆಗ್ತಾರೆ ಅಂತ ಹೇಳಿದ್ರೆ, ಕೃಪಾ ಮತ್ತು ಕೃಪಿ ಅವರಿಬ್ರು ಅಣ್ಣ ತಂಗಿ. ಸೊ ಅವರು ಕಾಡಿನಲ್ಲಿ ಭೀಷ್ಮಾಚಾರ್ಯರ ತಂದೆಯಾದ ಶಂತನು ರಾಜನಿಗೆ ಸಿಗುವಂತಹದ್ದು. ಅವರು ಒಬ್ಬ ಮಹರ್ಷಿಗೆ ಹುಟ್ಟಿದಂತ ಮಕ್ಕಳಾಗಿರ್ತಾರೆ. ಸೊ ಅವರನ್ನು ಶಂತನು ಸಾಕುವಂಥದ್ದು. ಹಾಗೆ ಕೃಪಾಚಾರ್ಯರ ತಂಗಿಯಾದಂತಹ ಕೃಪಿ ಆಕೆಯನ್ನು ದ್ರೋಣಾಚಾರ್ಯರು ಮದುವೆ ಆಗ್ತಾರೆ. ಅವರ ಮಗನೇ ಅಶ್ವತ್ಥಾಮ. ಅನ್ಯೇ ಚ ಬಹವಾ ಶೂರಾ ಮದರ್ತೆ ತೆಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಇನ್ನೂ ಅನೇಕ ಮಂದಿ ವೀರರಿದ್ದಾರೆ. ಅವರೆಲ್ಲ ವಿವಿಧ ಅಸ್ತ್ರಶಸ್ತ್ರಗಳನ್ನು ಹೊಂದಿರುವವರು, ಎಲ್ಲರೂ ಯುದ್ಧ ವಿಶಾರದರು. ಈಗ ಮುಖ್ಯರಾದ ಯೋಧರ ವಿಷಯ ಹೇಳಿ ಆಯ್ತು. ಓಕೆ, ಆಕ್ಚುಲಿ ಇದು ಝೂಮ್ ಮಾಡ್ಲಿಕ್ಕೆ ಆಗಲ್ಲ ಅನ್ಸುತ್ತೆ. ನೋಡೋದನ್ನ ನಿಮ್ಗೆ ನಾಳೆ ತಿಳಿಸ್ತೇನೆ ಹೇಗೆ ಅಂತ. ಈಗ ಮುಖ್ಯವಾದ ವಿಷಯ ಹೇಳಿ ಆಯ್ತು, ಸೇನಾಧಿಪತಿಗಳ ಹೆಸರು ಹೇಳಿ ಆಯ್ತು. ಈಗ ಯಾರಿದ್ದಾರೆ ಉಳಿದವರು ಯಾರ್ಯಾರಿದ್ದಾರೆ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ದುರ್ಯೋಧನನ ಬಾಯಿಂದ ಒಂದು ಅಪಶಕನದ ಮಾತು ಹೇಳ್ಬೋದು ಅಂತ ಹೇಳ್ಬೋದು ಅದನ್ನ. ಯಾಕಂದ್ರೆ ನನಗಾಗಿ ಪ್ರಾಣವನ್ನು ಕೊಡ್ಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳುವಂಥದ್ದು. ತೆಕ್ತ ಜೀವಿತ, ತಮ್ಮ ಜೀವವನ್ನು ಕಳೆದುಕೊಳ್ಳೋದಕ್ಕೋಸ್ಕರನೇ ಬಂದಿದ್ದಾರೆ
ಅಂತ ದುರ್ಯೋಧನ ಹೇಳ್ತಾನೆ. ಸೊ ದುರ್ಯೋಧನನ ಪಕ್ಷವನ್ನು ವಹಿಸಿದ್ದೇ ಸಾಯೋದಕ್ಕೋಸ್ಕರ ಅಂತ ಹೇಳಿದಾಗ ಆಯ್ತು. ಇಲ್ಲಿ ದುರ್ಯೋಧನ ಈ ಒಂದು ಅಪಶಕನವನ್ನು ನುಡಿತಾನೆ. ಅವರೆಲ್ಲರೂ ಕೂಡ ಅನೇಕ ಶಸ್ತ್ರಗಳನ್ನು ಹೊಂದಿದ್ದಾರೆ, ಅವರೆಲ್ಲರೂ ಕೂಡ ಯುದ್ಧ ವಿಶಾರದರಾಗಿದ್ದಾರೆ. ಇಲ್ಲಿ ಮೊದಲು ಪಾಂಡವರ ಸೇನೆಯನ್ನು ಹೇಳಿ ಆಗುತ್ತೆ, ನಂತರ ಕೌರವರ ಮುಖ್ಯ ಸೈನಿಕರು ಅಥವಾ ಯೋಧರು ಯಾರೆಲ್ಲ ಇದ್ದಾರೆ ಅಂತ ಹೆಸರು ಹೇಳಿ ಆಯ್ತು. ಈಗ ಪಾಂಡವರು ಮತ್ತು ಕೌರವರ ಎರಡೂ ಸೇನೆಯನ್ನು ಹೋಲಿಕೆ ಮಾಡಿ ಹೇಳುವಂಥದ್ದು. ಏನ್ ಹೇಳ್ತಾ ಇದ್ದಾನೆ? ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ನಮ್ಮ ಶಕ್ತಿಯು ಅಳತೆಯನ್ನು ಮೀರಿತು. ತಾತ ಭೀಷ್ಮರಿಂದ ನಮಗೆ ಪರಿಪೂರ್ಣ ರಕ್ಷಣೆಯು ದೊರೆತಿದೆ. ಭೀಮನು ಎಚ್ಚರದಿಂದ ರಕ್ಷಿಸುತ್ತಿರುವ ಪಾಂಡವರ ಶಕ್ತಿಯಾದರೂ ಮಿತವಾದದ್ದು. ಸೊ ಇದು ದುರ್ಯೋಧನ ಹೇಳುವಂಥದ್ದು. ತಾನು ತನ್ನ ಒಂದು ಸೇನೆ ಅದನ್ನು ಹುರಿದುಂಬಿಸುವುದಕ್ಕೋಸ್ಕರ ಭೀಷ್ಮಾಚಾರ್ಯರ ಹೆಸರನ್ನು ತೆಗೆದುಕೊಂಡು ಹೇಳುವಂಥದ್ದು. ನಮ್ಮ ಸೇನೆಯು ಭೀಷ್ಮಾಚಾರ್ಯರ ಒಂದು ರಕ್ಷಣೆಯಲ್ಲಿದೆ, ನಾವೆಲ್ಲರೂ ಕೂಡ ರಕ್ಷಿತವಾಗಿದ್ದೇವೆ, ಇದು ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಸೊ ನಾವೆಲ್ಲರೂ ಅವರ ರಕ್ಷಣೆಯಲ್ಲಿ ಸುರಕ್ಷಿತವಾಗಿದ್ದೇವೆ. ಆದ್ರೆ ಪಾಂಡವರ ಪಕ್ಷ ನೋಡಿದ್ರೆ ಭೀಮನಿದ್ದಾನೆ. ಭೀಮನಿಗೆ ಮಿತವಾದಂತಹ ಶಕ್ತಿ ಇದೆ. ಯಾಕೆಂದ್ರೆ ಭೀಷ್ಮನ ಮೊಮ್ಮಗ. ಯಾಕೆಂದ್ರೆ ಭೀಮನ ತಂದೆ ಪಾಂಡುರಾಜ, ಆ ಪಾಂಡುರಾಜನಿಗೆ ಭೀಷ್ಮನು ತಂದೆ ಸಮಾನ ಆಗಿರ್ತಾನೆ. ಸೊ ಅವರು ಪಿತಾಮಹ. ಹಾಗೆ ಅವರ ಮುಂದೆ ಭೀಮ ಎನ್ನುವಂತವನು ತುಂಬಾ ಸಣ್ಣ ವ್ಯಕ್ತಿ ಎನ್ನುವಂಥದ್ದು ಒಂದು ವಿಚಾರವನ್ನು ದುರ್ಯೋಧನ ಹೇಳೋದಕ್ಕೆ ಪ್ರಯತ್ನಿಸ್ತದೆ. ಆದ್ರೆ ಇಲ್ಲಿ ಪ್ರಭುಪಾದರು ಅಪರ್ಯಾಪ್ತಂ ಅಥವಾ ಪರ್ಯಾಪ್ತಂ ಅಂತ ಹೇಳ್ತಾರೆ. ಅಪರ್ಯಾಪ್ತಂ ಅಂತ ಹೇಳಿದ್ರೆ, ಪರ್ಯಾಪ್ತಂ ಅಂತ ಹೇಳಿದ್ರೆ ಹೇಗೆ ಅಂದ್ರೆ ಅಳೆಯಲಾಗದ, ಅಂದ್ರೆ ಲೆಕ್ಕಕ್ಕೆ ಸಿಗದು ಅಂತ ಅರ್ಥ. ಸೊ ಅಗತ್ಯಕ್ಕಿಂತ ಹೆಚ್ಚಾಗ್ಬೋದು ಅಂತ ಹೇಳುವಂಥದ್ದು. ಹಾಗೆ ಪರ್ಯಾಪ್ತನ್ ಅಂತ ಹೇಳಿದ್ರೆ ಪರಿಮಿತವಾದದ್ದು, ಕಡಿಮೆ ಅನ್ನುವಂತಹ ಅರ್ಥವು ಬರ್ತದೆ. ಎಷ್ಟು ಬೇಕೋ ಅಷ್ಟೇ, ಅದಕ್ಕಿಂತ ಹೆಚ್ಚೂ ಇಲ್ಲ ಕಡಿಮೆನೂ ಇಲ್ಲ ಅಂತ ಹೇಳಿ. ಹಾಗೆ ಅಪರ್ಯಾಪ್ತ ಅಂತ ಹೇಳೋದಕ್ಕೆ ದುರ್ಯೋಧನಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಶಕ್ತಿ ಇದೆ. ಏನದು ಅಗತ್ಯಕ್ಕಿಂತ ಹೆಚ್ಚಾಗಿರುವಂಥದ್ದು? ಅಲ್ಲಿ ಇರುವಂತಹ ಯೋಧವರಿಗೆ ತಮ್ಮದೇ ಆದಂತಹ ವೈಯಕ್ತಿಕ ವಿಚಾರಗಳಿವೆ, ಯುದ್ಧವನ್ನು ಯಾಕೆ ಮಾಡ್ಬೇಕು ಅಂತ ಹೇಳೋದಕ್ಕೆ. ಇಲ್ಲಿ ಭೀಷ್ಮಾಚಾರ್ಯರಿಗೆ ಪಾಂಡವರನ್ನು ಸಾಯಿಸುವ ಉದ್ದೇಶ ಇರೋದಿಲ್ಲ. ಅವರಿಗೆ ಕರ್ಣನು ಯುದ್ಧಕ್ಕೆ ಬರುವಂಥದ್ದು ಕೂಡ ಇಷ್ಟ ಇರೋದಿಲ್ಲ. ದ್ರೋಣಾಚಾರ್ಯರು ತನ್ನ ಮಗನ ವ್ಯಾಮೋಹದಲ್ಲಿ, ಮಗನಿಗೆ ಏನಾದ್ರೂ ಆದ್ರೆ ಅವರು ಯುದ್ಧವನ್ನು ಮುಂದುವರಿಸೋದಿಲ್ಲ. ಇನ್ನು ಎಲ್ಲರೂ ಕೂಡ ಒಂದು ಅನ್ನದ ಋಣಕ್ಕೆ ಅಥವಾ ಕರ್ತವ್ಯ ದೃಷ್ಟಿಯಿಂದ ಯುದ್ಧಕ್ಕೆ ಬಂದಿದ್ದಾರೆ ವಿನಃ ಯುದ್ಧವನ್ನು ಮಾಡಬೇಕು, ಯುದ್ಧವನ್ನು ಗೆಲ್ಬೇಕು ಅನ್ನುವಂಥ ಉದ್ದೇಶದಿಂದ ಬಂದಂತೆ ಕಾಣೋದಿಲ್ಲ. ಆದ್ರೆ ದೃಷ್ಟದ್ಯುಮ್ನನಿಂದ ರಚಿತವಾಗಿರುವ ರಕ್ಷಿತವಾದಂತಹ ಪಾಂಡವರ ಸೇನೆಯಲ್ಲಿ ಎಷ್ಟು ಸೈನಿಕರಿದ್ದಾರೋ, ಎಷ್ಟು ಸೈನಿಕರಿರ್ಬೇಕು ಅದು ಪರ್ಯಾಪ್ತ, ಸರಿಯಾಗಿಯೇ ಇದ್ದಾರೆ. ಅದಕ್ಕಿಂತ ಹೆಚ್ಚಿನದು ಬೇಕಾಗಿಲ್ಲ. ಯಾಕಂದ್ರೆ ಭಗವಾನ್ ಶ್ರೀ ಕೃಷ್ಣನೇ ಅಲ್ಲಿದ್ದಾನೆ. ಸೊ ಭಗವಂತ ಎಲ್ಲಿರ್ತಾನೆ ಅಲ್ಲಿ ವಿಜಯ ಮತ್ತು ಸಂಪತ್ತು ಇದ್ದೇ ಇರ್ತದೆ. ಅಯನೇಷು ಚ ಸರ್ವೇಷು ಯಥಾ ಭಾಗಂ ಅವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಸೈನ್ಯ ವ್ಯೂಹವನ್ನು ಪ್ರವೇಶಿಸಲು ಇರುವ ಆಯಕಟ್ಟಿನ ಬಿಂದುಗಳಲ್ಲಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ನಿಂತಿರುವ ನೀವು ಈಗ ಪಿತಾಮಹ ಭೀಷ್ಮರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಬೇಕು. ಸೊ ಇಲ್ಲಿ ಇದಕ್ಕೆ ವಿರೋಧಾಭಾಸ ಅಂತ ಹೇಳುವಂಥದ್ದು. ಯಾಕಂದ್ರೆ ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾನೆ ದುರ್ಯೋಧನ? ಭೀಷ್ಮಾಚಾರ್ಯರ ಒಂದು ರಕ್ಷಣೆಯಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ ಅಂತ ಹೇಳ್ತಾನೆ. ಆದ್ರೆ ಈ ಶ್ಲೋಕದಲ್ಲಿ ಹೇಳುವಂಥದ್ದು ಭೀಷ್ಮಾಚಾರ್ಯರನ್ನು ನಾವೆಲ್ಲರೂ ಸೇರಿಕೊಂಡು ರಕ್ಷಣೆ ಮಾಡಬೇಕು ಅಂತ ಹೇಳಿ. ಇದು ರಾಜಕೀಯ, ಆತನ ಒಂದು ರಾಜಕೀಯ ಪ್ರೇರೇರಿತವಾದಂತಹ ಅಂತ ಒಂದು ರಾಜಕೀಯ ವ್ಯಕ್ತಿಯ ಮನಸ್ಥಿತಿಯನ್ನು ನಾವು ನೋಡ್ಬೋದು. ಆತನು ನಿಜವಾಗಿಯೂ ಭೀಷ್ಮಾಚಾರ್ಯರನ್ನು ಹೊಗಳ್ತಿಲ್ಲ ಅಥವಾ ಪ್ರಶಂಸಿಸ್ತಿಲ್ಲ. ಬದಲಾಗಿ ಅವರಿಂದ ತನಗೇನೋ ಲಾಭ ಇದೆ ಆದ ಕಾರಣ ಆತನು ಭೀಷ್ಮಾಚಾರ್ಯರ ಬಗ್ಗೆ ಒಳ್ಳೆಯ ಮಾತನ್ನು ಆಡ್ತಿದ್ದಾನೆ. ದ್ರೋಣಾಚಾರ್ಯರ ಬಗ್ಗೆ ಕೂಡ ಆ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಅವನದೊಂದು ಸ್ವಾರ್ಥವನ್ನು ನಾವು ನೋಡ್ಬೋದು. ಅಂದ್ರೆ ಭೀಷ್ಮಾಚಾರ್ಯರನ್ನು ಹೊಗಳಿದ್ರೆ ಅಲ್ಲಿ ಉಳಿದ ಯೋಧರಿಗೆ ಬೇಸರ ಆಗ್ಬಾರ್ದು, ಬೇಸರ ಆಗಿ ಬಿಡ್ತದೋ ಅನ್ನುವಂತ ಒಂದು ಯೋಚನೆಯಿಂದ
ಈ ದುರ್ಯೋಧನ ಭೀಷ್ಮಾಚಾರ್ಯರನ್ನು ನಾವು ರಕ್ಷಣೆ ಮಾಡಬೇಕು, ಎಲ್ಲರೂ ಕೂಡ ಮುಖ್ಯರಾದರು ಅಂತ ಹೇಳುವ ಪ್ರಯತ್ನ ಮಾಡ್ತಾ ಇದ್ದಾನೆ. ತಸ್ಯ ಸಂಜನಯನ್ ಹರ್ಷಂ ಕುರುವೃತ್ತಾ ಪಿತಾಮಹ ಸಿಂಹನಾದಂ ವಿನದ್ಯೋಚೇಂ ಶಂಕಂ ದದ್ಮೌ ಪ್ರತಾಪವಾನ್. ಕುರುಕುಲ ಪಿತಾಮಹರಾದ ಮತ್ತು ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚಸ್ವರದಿಂದ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದರು. ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು. ಸೊ ಇಲ್ಲಿ ಆ ಸೇನೆಯನ್ನು ಅವಲೋಕನ ಮಾಡುವಂತ ವಿಚಾರವನ್ನು ನಾವು ನೋಡಿದ್ವಿ. ಈಗ ಇನ್ನೇನು ಯುದ್ಧ ಪ್ರಾರಂಭವಾಗುತ್ತಿಕ್ಕಿದೆ. ಪ್ರಾರಂಭವಾಗುವ ಮೊದಲು ಏನ್ ಮಾಡ್ತಾರೆ, ಯುದ್ಧ ಘೋಷಣೆಯನ್ನು ಮಾಡ್ಬೇಕು. ಸೊ ಯುದ್ಧ ಘೋಷಣೆ ಆಗದೆ ಯುದ್ಧವನ್ನು ಪ್ರಾರಂಭ ಮಾಡೋದಿಲ್ಲ. ಈಗ ನಿಮ್ಗೆ ಅನಿಸ್ಬೋದು, ಇಲ್ಲಿ ಕೃಷ್ಣ ಅರ್ಜುನರು ಈ ರೀತಿ ಮಾತಾಡ್ತಾ ಇದ್ದಾರೆ, ಯಾಕೆ ಇನ್ನು ಕೂಡ ಯಾರು ಕೂಡ ಬಾಣವನ್ನು ಹೂಡಿಲ್ಲ, ಅಲ್ಲಿ ಯುದ್ಧ ಯಾಕೆ ನಡೀತಾ ಇಲ್ಲ ಅಂತೇಳಿ. ಆಕ್ಚುಲಿ ಯುದ್ಧ ಒಂದು ಘೋಷಣೆ ಆಗದೆ ಯಾರು ಕೂಡ ಯುದ್ಧವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯುದ್ಧ ಹೇಗೆ ಪ್ರಾರಂಭ ಆಗ್ತದೆ, ಶಂಖ ಬೇರೆ ಬೇರೆ ಯಾವ್ದ ವಾದ್ಯಗಳನ್ನು ಅವರು ನುಡಿಸ್ತಾರೆ. ಅದು ಎರಡೂ ಕಡೆಯ ಜನರಿಗೆ ಗೊತ್ತಾಗ್ತದೆ. ಅಂದ್ರೆ ಆ ಒಂದು ಶಬ್ದವು ಎರಡೂ ಕಡೆಯ ಒಂದು ಜನರಿಗೆ ಕೇಳ್ತದೆ. ಆಮೇಲೆ ಯುದ್ಧ ಪ್ರಾರಂಭ ಆಗುವಂಥದ್ದು. ತಥಾ ಶಂಕಾಶ್ಚ ಪಣವಾನಕ ಗೋಮುಖಾಃ ಸಹಸ್ಯೇವಾಭ್ಯಹನ್ಯಂತ ಸ ಶಬ್ದಸ್ತು ಮುಲೋಭವತ್. ಅನಂತರ ಶಂಖಗಳು, ಬೇರಿಗಳು, ಡೋಲು, ತಮಟೆ, ಗೋಮುಖ ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಆ ರಣಶಬ್ದವು ಭೀಷಣವಾಗಿತ್ತು. ಸೊ ದುರ್ಯೋಧನ ಇಲ್ಲಿ ಇಷ್ಟೆಲ್ಲ ಮಾತನಾಡಬೇಕಿದ್ರೆ ಇದನ್ನು ಗಮನಿಸುವಂತಹ ಭೀಷ್ಮಾಚಾರ್ಯರು ಏನ್ ಮಾಡ್ತಾರೆ, ಇಲ್ಲಿ ಏನ್ ಮಾಡ್ತಾರೆ, ಅವರು ದುರ್ಯೋಧನನಿಗೆ ಹರ್ಷವಾಗ್ಲಿ ಅಂತ ಹೇಳಿ ಉದ್ದೇಶದಿಂದ ತಮ್ಮ ಶಂಖವನ್ನು ಊದುವಂಥದ್ದು. ಕುರುಕುಲ ಪಿತಾಮಹರಾದ, ಇಲ್ಲಿ 12ನೇ ಶ್ಲೋಕದಲ್ಲಿ, ಕುರುಕುಲ ಪಿತಾಮಹರಾದ ಮತ್ತು ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚಸ್ವರದಿಂದ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದರು. ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು. ದುರ್ಯೋಧನನಿಗೆ ಹರ್ಷವಾಗ್ಲಿ ಅನ್ನುವಂತ ಉದ್ದೇಶದಿಂದ ತಮ್ಮ ಶಂಖವನ್ನು ಊದ್ತಾರೆ. ಮತ್ತು ಇಡೀ ಸೇನೆಯಲ್ಲಿ ಭೀಷ್ಮಾಚಾರ್ಯರು ಬಹಳ ಹಿರಿಯರಾಗಿರ್ತಾರೆ. ಅವರು ಪಿತಾಮಹ ಆದುದರಿಂದ ಕುರುಕುಲ ಪಿತಾಮಹರಾಗಿರೋರು ಮಹಾ ಪ್ರತಾಪಶಾಲಿಯಾಗಿರ್ತಾರೆ. ಅಂದ್ರೆ ಅವರು ಮನಸ್ಸು ಮಾಡಿದ್ರೆ ಅವರು ಒಬ್ರೇ ಯುದ್ಧವನ್ನು ಗೆಲ್ಲಬಹುದು, ಯುದ್ಧವನ್ನು ಒಬ್ರೇ ಮಾಡಿ ಮುಗಿಸ್ಬೋದು. ಅಂತ ಶಕ್ತಿಶಾಲಿಯಾದಂತಹ ಭೀಷ್ಮಾಚಾರ್ಯರು ಯುದ್ಧವನ್ನು ಘೋಷಣೆ ಮಾಡೋದಕ್ಕೆ ಸಿಂಹನಾದವನ್ನು ಮಾಡ್ಲಿಕ್ಕೆ ಶಂಖವನ್ನು ಊದುವುದರ ಮೂಲಕ ಪ್ರಾರಂಭ ಮಾಡ್ತಾರೆ. ಅವರು ಶಂಖವನ್ನು ಊದ್ತಾರೆ. ಅನಂತರ ಶಂಖಗಳು, ಬೇರಿಗಳು, ಡೋಲು, ತಮಟೆ, ಗೋಮುಖ ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಈಗ ನೀವು ಜಾತ್ರೆಯಲ್ಲಿ ಹೋದಾಗ ಅಲ್ಲಿ ಬೇರೆ ಬೇರೆವಾದ ಒಂದು ಶಬ್ದಗಳು ಕೇಳ್ತದೆ. ಅದೇ ರೀತಿ ಇಲ್ಲಿ ಈ ಒಂದು ಕೆಲವರು ಶಂಖ ಊದೋದು, ಬೇರಿ, ಡೋಲು, ತಮಟೆ ಇದನ್ನೆಲ್ಲವೂ ಕೂಡ ನುಡಿಸ್ತಾ ಇದ್ದಾರೆ. ಆ ಶಬ್ದ ಎಷ್ಟು ದೂರದವರೆಗೆ ಕೇಳ್ತದೆ. ಹಾಗೆ ಎಲ್ಲರೂ ಕೂಡ ತಮ್ಮ ತಮ್ಮ ವಾದ್ಯಗಳನ್ನು ಬಾರಿಸುವಂಥದ್ದು. ಇದನ್ನು ರಣಶಬ್ದ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಕೌರವರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂತ ಮಾತನ್ನು ಹೇಳಿ ಆಯ್ತು. ಇನ್ನು 14ನೇ ಶ್ಲೋಕದಲ್ಲಿ, ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ತಥಾ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸೈಂಧನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದನ್ಮತುಃ. ಶ್ರೀಕೃಷ್ಣನು ಅರ್ಜುನನಿಗೆ ಸಹಾಯ ಮಾಡ್ತಾ ಇದ್ದಾನೆ. ಹೇಗೆ? ತಾನೇ ಸ್ವತಃ ಸಾರಥಿಯಾಗಿ ಇದ್ದಾನೆ. ಅರ್ಜುನನಿಗೆ ಒಂದು ದೃಢವಾದ ವಿಶ್ವಾಸ ಏನು ಅಂತ ಹೇಳಿದ್ರೆ, ಕೃಷ್ಣ ನನ್ನ ಜೊತೆ ಇದ್ರೆ ಬೇರೆ ಏನನ್ನು ಕೂಡ ಬೇಡ, ಕೃಷ್ಣ ಒಬ್ಬ ಇದ್ರೆ ಸಾಕು. ಈ ಒಂದು ವಿಶ್ವಾಸ ನಮಗೂ ಕೂಡ ಇರಬೇಕು. ಆ ಒಂದು ಶ್ರದ್ಧೆ, ಭಕ್ತಿಯಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ಶ್ರದ್ಧೆ. ಸೊ ಭಗವಂತನ ಸೇವೆಯನ್ನು ನಾನು ಮಾಡಿದೆ ಅಂತ ಹೇಳಿದ್ರೆ ನನ್ನ ಜೀವನ ಸಾರ್ಥಕವಾಗ್ತದೆ. ಇಷ್ಟು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ, ಅಥವಾ ನಾವು ನಮ್ಮ ಜೀವನದ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ.
ನಮ್ಮ ಜೀವನದಲ್ಲಿ ಏನೇ ಇರ್ಬೋದು ಅಥವಾ ಏನು ಇಲ್ಲದೆ ಇರ್ಬೋದು, ಅಥವಾ ಜೀವನದಲ್ಲಿ ಏನನ್ನಾದ್ರೂ ಸಾಧಿಸದೇ ಇರ್ಬೋದು, ಭೌತಿಕವಾಗಿ ಏನನ್ನಾದ್ರೂ ಪಡೆಯದೇ ಇರ್ಬೋದು, ನಾವು ಭಗವಂತನಲ್ಲಿ ಶ್ರದ್ಧೆಯನ್ನು ಬೆಳೆಸ್ಕೊಳ್ಬೇಕು. ನಮ್ಮಲ್ಲಿ ಶ್ರದ್ಧೆ ಇದ್ರೆ ನಾವು ಜೀವನದ ಈ ಒಂದು ಮೂಲ ಉದ್ದೇಶವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಈ ಮಹಾಭಾರತ ಯುದ್ಧ ಆಗೋದಕ್ಕಿಂತ ಮೊದಲು ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಕೂಡ ದ್ವಾರಕೆಗೆ ಶ್ರೀಕೃಷ್ಣನ ಬಳಿಗೆ ಹೋಗ್ತಾರೆ. ಅಲ್ಲಿ ಶ್ರೀಕೃಷ್ಣ ಮೊದಲು ಏನ್ ಮಾಡ್ತಾನೆ, ದುರ್ಯೋಧನ ಹೋಗ್ತಾನೆ. ದುರ್ಯೋಧನ ಹೋದಾಗ ಅಲ್ಲಿ ಶ್ರೀಕೃಷ್ಣನನ್ನು ಭೇಟಿಯಾದಾಗ ಅಲ್ಲಿ ಶ್ರೀಕೃಷ್ಣ ವಿಶ್ರಾಂತಿಯನ್ನು ಪಡೀತಿರ್ತಾನೆ. ಮಲಗಿರೋರಿಗೆ ತೊಂದರೆ ಕೊಡ್ಬಾರ್ದು ಅಂತೇಳಿ ದುರ್ಯೋಧನ ಏನ್ ಮಾಡ್ತಾನೆ, ಕೃಷ್ಣನ ಒಂದು ತಲೆಯ ಹತ್ತಿರ ಒಂದು ಚೇರ್ ಇರುತ್ತೆ, ಅಲ್ಲಿ ಕುಳಿತುಕೊಳ್ಳುವಂಥದ್ದು. ನಂತರ ಅರ್ಜುನ ಬರ್ತಾನೆ. ಅರ್ಜುನ ಬಂದು ಕೃಷ್ಣನ ಕಾಲಿನ ಬಳಿ ಕುಳಿತುಕೊಳ್ಳುವಂಥದ್ದು. ಸೊ ಕೃಷ್ಣ ಎಚ್ಚರಗೊಂಡಾಗ ಮೊದಲು ಅರ್ಜುನನನ್ನು ನೋಡ್ತಾನೆ. ನಂತರ ಅರ್ಜುನ ಕೇಳ್ತಾನೆ, ಅರ್ಜುನ ಯಾವಾಗ ಬಂದೆ, ಏನ್ ವಿಷಯ ಅಂತ ದುರ್ಯೋಧನ ಹೇಳ್ತಾನೆ. ಆಗ ಇದು ಕೃಷ್ಣ ಕೇಳ್ತಾನೆ ಅರ್ಜುನನ ಬಳಿ. ಆಗ ದುರ್ಯೋಧನ ಹೇಳ್ತಾನೆ, ನಾನು ಮೊದಲು ಬಂದಿದ್ದೇನೆ, ಆದ್ರಿಂದ ಮೊದಲು ನನ್ನ ವಿಚಾರವನ್ನು ನೀವು ಕೇಳಬೇಕು ಅಂತೇಳಿ. ಆಗ ದುರ್ಯೋಧನ ಹೇಳ್ತಾನೆ, ನಾನು ಮೊದಲು ನೋಡಿದ್ದು ಅರ್ಜುನನನ್ನು, ಆದ್ರಿಂದ ಅರ್ಜುನನಿಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಡ್ತೇನೆ ಅಂತ ಹೇಳಿ. ನೀವಿಬ್ಬರು ಕೂಡ ಇಲ್ಲಿ ಬಂದಿರುವಂತದ್ದು ಯುದ್ಧಾಪೇಕ್ಷೆಯಿಂದ ಅಂತ ಹೇಳಿದ್ರೆ ಯುದ್ಧದಲ್ಲಿ ನನ್ನ ಸಹಾಯವನ್ನು ಕೂಡಿ ಬಂದಿದ್ದೀರಿ. ಸೊ ಒಂದು ಕಡೆ ನಾರಾಯಣಿ ಸೈನ್ಯ, ಅಕ್ಷೋಹಿಣಿ ಸೈನ್ಯ ಇದೆ, ಇನ್ನೊಂದು ಕಡೆ ನಾನಿದ್ದೇನೆ. ನಾನು ಯಾವುದೇ ಶಸ್ತ್ರಗಳನ್ನು ಉಪಯೋಗಿಸೋದಿಲ್ಲ. ಈಗ ಆಯ್ಕೆ ಫಸ್ಟ್ ಮೊದಲಿಗೆ ಯಾರು, ಅರ್ಜುನನಿಗೆ ಆಯ್ಕೆ ಮಾಡ್ಲಿಕ್ಕೆ. ಸೊ ಅರ್ಜುನ ಏನ್ ಮಾಡ್ತಾನೆ, ಭಗವಂತನನ್ನು ಪಡೆಯುವಂಥದ್ದು. ಯಾಕಂತ ಹೇಳಿದ್ರೆ ಅರ್ಜುನನಿಗೆ ತಿಳಿದಿದೆ ಭಗವಂತ ಇದ್ರೆ ಅಲ್ಲಿ ಜಯ ಖಂಡಿತ ಅಂತೇಳಿ. ದುರ್ಯೋಧನನಿಗೆ ಏನಾಗುತ್ತೆ, ಒಂದ್ ರೀತಿಯ ಭಯ ಉಂಟಾಗುತ್ತೆ, ಇಲ್ಲಿ ಅರ್ಜುನ ಎಲ್ಲವನ್ನು ತೆಗೆದುಕೊಳ್ತಾನೆ ಅಂತೇಳಿ. ನಂತರ ಅರ್ಜುನನಿಗೆ 2 ಆಯ್ಕೆ ಇರುತ್ತೆ, ಅವನಿಗೆ ನಾರಾಯಣಿ ಸೈನ್ಯ, ಮತ್ತೊಂದು ಕೃಷ್ಣನನ್ನು ಆಯ್ಕೆ ಮಾಡುವಂಥದ್ದು. ಸೊ ಇಲ್ಲಿ ಭಗವಂತನನ್ನು ಪಡಿತಾನೆ. ನಮಗೂ ಕೂಡ ಜೀವನದಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳು ಬರ್ತವೆ. ನಮಗೆ ಭಕ್ತಿ ಮಾರ್ಗ ಬೇಕು ಅಥವಾ ಭೋಗದ ಮಾರ್ಗ ಬೇಕು, ಭಕ್ತಿ ಮಾಡ್ಲಿಕ್ಕೆ ನಾವು ಮುಂದುವರಿಬೇಕು ಅಥವಾ ನಾನು ಭೌತಿಕವಾದಂತಹ ಇಂದ್ರಿಯ ವಸ್ತುಗಳನ್ನು ಪಡಿಬೇಕು, ಈ ರೀತಿಯಾದ ಒಂದು ಗೊಂದಲ ಇದು ಪ್ರಶ್ನೆಗಳು ಬರ್ತವೆ. ಸೊ ಅಲ್ಲಿ ನಾವು ಏನನ್ನು ಪಡಿತೇವೆ ಅನ್ನುವಂಥದ್ದು ನಮ್ಮಲ್ಲಿ ಭಗವಂತನಲ್ಲಿ ಎಷ್ಟು ಶ್ರದ್ಧೆ ಇದೆ ಅಂತ ತಿಳಿತದೆ. ಸೊ ನಮಗೆ ಅನಿಸ್ತದೆ, ನಾನು ಈ ಭೌತಿಕ ವಿಚಾರಗಳನ್ನು ಪಡೆದ್ರೆ, ನಮ್ಮಲ್ಲಿ ಸಂಪತ್ತಿದ್ರೆ, ಒಳ್ಳೆ ಹೆಸರಿದ್ರೆ, ಬಹಳಷ್ಟು ಜನರ ಬೆಂಬಲ, ಅಧಿಕಾರ ಇದನ್ನು ಪಡೆದುಕೊಂಡ್ರೆ ನಾನು ಸಂತೋಷವಾಗಿರ್ತೇನೆ, ಭಕ್ತಿ ಮಾರ್ಗ ಯಾಕೆ ಅಂತೇಳಿ. ಇಷ್ಟೊಂದು ಕಷ್ಟಪಡುವ ಅಗತ್ಯ ಏನಿದೆ ಅಂತ ನಮಗೆ ಅನ್ನಿಸ್ಬೋದು, ಯಾರ ರೀತಿಯಲ್ಲಿ, ದುರ್ಯೋಧನನ ರೀತಿಯಲ್ಲಿ. ಆದ್ರೆ ಅರ್ಜುನನ ಮನಸ್ಥಿತಿಯಲ್ಲಿ ಇರುವಂತವರು ಅಥವಾ ಅರ್ಜುನನ ದಾರಿಯಲ್ಲಿ ಸಾಗುವವರು, ಅರ್ಜುನನು ಮಾಡಿದಂತೆ ಭಕ್ತಿಯನ್ನು ಮಾಡ್ಲಿಕ್ಕೆ ಇಚ್ಛೆ ಪಡುವವರು, ಎಷ್ಟೇ ಒಂದು ದೊಡ್ಡ ಸಂಪತ್ತು ಬಂದ್ರೂ ಕೂಡ ಭಗವಂತನನ್ನು ಬಿಟ್ಟುಕೊಡೋದಿಲ್ಲ. ಇಲ್ಲಿ ಅರ್ಜುನನಿಗೆ ಯುದ್ಧದ ಸೈನ್ಯದ ಅಗತ್ಯ ಇತ್ತು. ಅವನಿಗೆ ನಾರಾಯಣಿ ಸೈನ್ಯ ಪಡೆದ್ರೆ ಬಹಳಷ್ಟು ಸಹಾಯ ಆಗ್ತಿತ್ತು. ಆದ್ರೂ ಕೂಡ ಅರ್ಜುನ ಶ್ರೀಕೃಷ್ಣನನ್ನೇ ಆಯ್ಕೆ ಮಾಡ್ತಾನೆ. ಯಾಕಂದ್ರೆ ಅವನಿಗೊಂದು ದೃಢವಾದ ಒಂದು ನಂಬಿಕೆ ಇತ್ತು, ಏನಂತ ಹೇಳಿದ್ರೆ ಕೃಷ್ಣ ಇದ್ದ ಕಡೆ ಜಯ ಖಂಡಿತ, ಕೃಷ್ಣ ಇದ್ರೆ ಬೇರೆ ಏನೂ ಬೇಡ ಅಂತ ಹೇಳಿ. ಹಾಗೆ ನಾವು ಭಕ್ತಿಯನ್ನು ಮಾಡಿದ್ರೆ ಬೇರೆ ಎಲ್ಲವೂ ಕೂಡ ತನ್ನಿಂದ ತಾನೇ ಬರ್ತದೆ ಅಂತ ಹೇಳಿ ನಾವಲ್ಲಿ ನೋಡ್ಬೋದು. ಇಲ್ಲದಿದ್ರೆ ಏನಾಗ್ತದೆ, ನಾವು ಭಕ್ತಿಯನ್ನು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ವಸ್ತುಗಳು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ವಿಚಾರಗಳು ಅದರ ಸ್ಥಳದಲ್ಲಿ ನಿಲ್ಲೋದಿಲ್ಲ, ಅದು ನಮಗೆ ತೊಂದರೆಯನ್ನೇ ಉಂಟು ಮಾಡ್ತದೆ. ಹಾಗೆ ನಾವು ಜೀವನದಲ್ಲಿ ಭೋಗಕ್ಕಿಂತ ಭಗವಂತನ ಭಕ್ತಿಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಇಲ್ಲಿ ಮಹಾಭಾರತದ ಯುದ್ಧವನ್ನೇ ನಾವು ನೋಡಿದ್ರೆ ಅಲ್ಲಿ ದುರ್ಯೋಧನನಿಗೆ ಏನಾಗ್ತದೆ, ಅಷ್ಟು ದೊಡ್ಡ ಸೈನ್ಯ ಇದ್ರೂ ಕೂಡ ಅವನು ಗೆಲ್ಲುವುದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಶ್ರೀಕೃಷ್ಣನನ್ನು ಪಡೆದಂತಹ ಅರ್ಜುನ ಯುದ್ಧದಲ್ಲಿ ಗೆಲ್ತಾನೆ. ಯಾಕೆಂದ್ರೆ ವ್ಯಕ್ತಿಯ ಶಕ್ತಿಗಿಂತ ವ್ಯಕ್ತಿ ಉತ್ತಮನಾಗಿರ್ತಾನೆ. ನಾವು ಭಗವಂತನಲ್ಲಿ ನನಗೆ ಹಣ ಕೊಡು, ಸಂಪತ್ತು ಕೊಡು, ಏನೇನು ಬೇಕು ಅಂತ ನಾವು ಕೇಳ್ತೇವೆ. ಆದ್ರೆ ಭಗವಂತ ನನಗೆ ನೀನು ಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಉತ್ತಮವಾದಂಥದ್ದು ಬೇರೆ ಅಂತ ಇಲ್ಲ. ಯಾಕಂದ್ರೆ ಭಗವಂತ ಬಂದ್ರೆ ಅವನ ಶಕ್ತಿ ಕೂಡ ಅವನಲ್ಲೇ ಬರುತ್ತೆ ಅಂತೇಳಿ. ಪ್ರತ್ಯೇಕವಾಗಿ ಈಗ ದೇವತೆಗಳನ್ನ ಆರಾಧನೆ ಮಾಡುವಂಥದ್ದು ಅಥವಾ ಭೌತಿಕವಾದಂತ ವಿಚಾರದ ಅಗತ್ಯ ಇರೋದಿಲ್ಲ. ಭಗವಂತ ನಮ್ಮ ಮೇಲೆ ಕೃಪೆ ತೋರಿದ್ರೆ, ಹೇಗೆ ಮಗು ತಾಯಿ ಹತ್ತಿರ ಏನು ಕೂಡ ಕೇಳೋದಿಲ್ಲ, ಆದ್ರೆ ತಾಯಿ ಎಲ್ಲವನ್ನು ಕೊಡ್ತಾಳೆ.
ಅಂತೇಳಿ ನೋಡ್ಬೋದು. ಅದೇ ರೀತಿ ಭಗವಂತ ನಮಗೆ ಎಲ್ಲವನ್ನು ಕೊಡ್ತಾನೆ. ಏನು ಬೇಕು ಏನ್ ಕೊಡ್ಬಾರ್ದು ಎಲ್ಲವೂ ಕೂಡ ಭಗವಂತನಿಗೆ ಗೊತ್ತಿದೆ. ಸೊ ಹಾಗಾಗಿ ನಾವು ಭಗವಂತನಲ್ಲಿ ಕೇಳದಿದ್ರು ಕೂಡ ಭಗವಂತ ಎಲ್ಲವನ್ನು ಕೊಡ್ತಾನೆ. ಹೇಗೆ ತಾಯಿ ಮಗುವಿನ ರಕ್ಷಣೆಯನ್ನು ಮಾಡ್ತಾಳೆ, ಅದೇ ರೀತಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅಂದ್ರೆ ತಾಯಿಯ ರಕ್ಷಣೆಯಲ್ಲಿ ಮಗು ಇರ್ಬೇಕಾದ್ರೆ ಅದಕ್ಕೆ ಯಾವುದೇ ಭಯ ಇರೋದಿಲ್ಲ, ಅಪಾಯ ಉಂಟಾಗೋದಿಲ್ಲ. ಹಾಗೆ ಭಗವಂತನ ರಕ್ಷಣೆಯಲ್ಲಿ ಇರುವಂತದ್ದು. ಸೊ ಹಾಗಾಗಿ ಅರ್ಜುನನು ಶ್ರೀಕೃಷ್ಣನನ್ನು ಆಯ್ಕೆ ಮಾಡಿಕೊಳ್ತಾನೆ. ಸೊ ಇಲ್ಲಿ ದುರ್ಯೋಧನನಿಗೆ ಒಳಗಿಂದೊಳಗೆ ಸಂತೋಷ ಆಗ್ತದೆ, ಆದ್ರೆ ಅವನು ತೋರಿಸುವಂತದ್ದು ಹೇಗೆ ಅಂತ ಹೇಳಿದ್ರೆ ಹೊರಗಿನಿಂದ ದುಃಖವನ್ನು ವ್ಯಕ್ತಪಡಿಸ್ತಾನೆ. ಸರಿ, ನಾನು ಅರ್ಜುನ ಕೃಷ್ಣನನ್ನು ಆಯ್ಕೆ ಮಾಡಿ ಆಯ್ತು, ಇನ್ನು ನಾನು ಆ ಒಂದು ಸೈನ್ಯವನ್ನು ಪಡಿತೇನೆ ಅಂತ ಹೇಳಿ. ಸೊ ದುರ್ಯೋಧನ ಸಂತೋಷದಿಂದ ಹೋಗ್ತಾನೆ. ಅದೇ ರೀತಿ ಅರ್ಜುನ ಕೂಡ ಸಂತೋಷ ಆಗ್ತದೆ, ಅರ್ಜುನನಿಗೂ ಕೂಡ. ಹೀಗೆ ಇಬ್ಬರು ಕೂಡ ಸಂತೋಷದಿಂದ ಹೋಗುವಂಥದ್ದು. ಈಗ ಶ್ರೀಕೃಷ್ಣ ಅರ್ಜುನನಿಗೆ ಮಾಡುವಂತಹ ಆ ಒಂದು ಸಹಾಯ ಯಾವ ರೀತಿಯದು? ಸಾರಥಿ ಅಂತ ಹೇಳಿದ್ರೆ ಒಂದು ಡ್ರೈವರ್ ಆಗುವಂಥದ್ದು, ಅದು ತುಂಬಾ ಸಣ್ಣ ವಿಚಾರ ಅಂತ ಹೇಳಿ ನೋಡ್ಬೋದು. ಸೊ ಯುದ್ಧ ಮಾಡುವಾಗ ಏನಾಗ್ತದೆ ಅಂದ್ರೆ ಎದುರು ಸೈನ್ಯದವರು ಯುದ್ಧಕ್ಕೆ ಯುದ್ಧ ಮಾಡುವಾಗ ಎಡಕ್ಕೆ ಬಲಕ್ಕೆ ಅಂತ ಬಾಯಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಸೊ ಎರಡೂ ಕೈಗಳಲ್ಲಿ ಬಿಲ್ಲು ಬಾಣಗಳಿರ್ತದೆ, ಅದರಿಂದ ಕೈಯಲ್ಲಿ ಹೇಳೋದಕ್ಕೂ ಆಗೋದಿಲ್ಲ. ಉಳಿದದ್ದು ಕಾಲಿನಿಂದ ಒದ್ದು ಹೇಳ್ತಾರೆ, ಆ ಕಡೆ ಹೋಗು ಈ ಕಡೆ ಹೋಗು ಅಂತೇಳಿ. ಆ ರೀತಿಯಾಗಿ ಒದಿಸಿಕೊಂಡು ಕೆಲಸವನ್ನು ಮಾಡುವಂತ ಒಂದು ಕಾರ್ಯ. ಸಣ್ಣ ಕೆಲಸವನ್ನು ಕೂಡ ಭಗವಂತ ತನ್ನ ಭಕ್ತರಿಗೋಸ್ಕರ ಮಾಡ್ತಾ ಇದ್ದಾನೆ. ಇದು ಭಗವಂತನಿಗೂ ಮತ್ತು ಇತರರಿಗೂ ಇರುವ ಒಂದು ವ್ಯತ್ಯಾಸ. ನಾವು ಭಗವಂತನ ಸೇವೆಯನ್ನು ಮಾಡಬೇಕು. ಭಗವಂತನ ಸೇವೆ ಮಾಡುವುದೇ ನಮ್ಮ ಜೀವನದ ಉದ್ದೇಶ. ಭಗವಂತನ ಧಾಮಕ್ಕೆ ಹೋದ್ಮೇಲೆ ನಾವು ನಿತ್ಯವೂ ಭಗವಂತನ ಸೇವೆಯನ್ನೇ ಮಾಡುವಂಥದ್ದು ಅಂತ ಹೇಳುವಾಗ ಕೆಲವರು ಹೇಳ್ತಾರೆ, ನಾವ್ಯಾಕೆ ಸೇವೆಯನ್ನು ಮಾಡ್ಬೇಕು, ತಾನು ಬಾಸ್ ಅಂತ ಹೇಳುವಂಥದ್ದು. ಯಾರಿಗೂ ಕೂಡ ದಾಸನಾಗ್ಲಿಕ್ಕೆ ಇಷ್ಟ ಇರೋದಿಲ್ಲ. ಆದ್ರೆ ಭಗವಂತನ ದಾಸ ಯಾರು ಆಗ್ತಾರೆ, ಅವರ ಸೇವೆಯನ್ನು ಭಗವಂತ ಮಾಡ್ತಾನೆ, ಅವರಿಗೆ ಸಹಾಯವನ್ನು ಮಾಡ್ತಾನೆ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು. ಇದಕ್ಕೆ ತುಂಬಾ ಉದಾಹರಣೆಗಳನ್ನು ಕೂಡ ನಾವು ನೋಡ್ತೇವೆ. ಹೀಗೆ ಭಗವಂತ ಆ ಒಂದು ಸಣ್ಣ ಕೆಲಸವನ್ನು ಕೂಡ ತನ್ನ ಭಕ್ತನಾದಂತಹ ಅರ್ಜುನನಿಗೆ ಮಾಡುವಂಥದ್ದು. ಸೊ ಯುಧಿಷ್ಠಿರ ಮಹಾರಾಜನಿಗೆ ಕೂಡ ಆತನು ದೂತನಾಗಿ ಬರ್ತಾನೆ. ಹೀಗೆ ಭಗವಂತ ಅರ್ಜುನನ ಸಾರಥಿಯಾಗಿ ಬಿಳಿಯ ಕುದುರೆಗಳನ್ನು ಕಟ್ಟಿದಂತಹ ಅಗ್ನಿದೇವನು ಕೊಟ್ಟಂತಹ ಆ ರಥದಲ್ಲಿ ಕುಳಿತುಕೊಂಡು ಅವರು ಬರ್ತಾ ಇದ್ದಾರೆ. ಸೊ ಇದನ್ನು ನೀವು ಭಗವದ್ಗೀತೆಯ ಮುಖಪುಟದಲ್ಲಿ ನೋಡ್ಬೋದು, ಆ ಒಂದು ಚಿತ್ರವನ್ನು. ತಥಾ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸೈಂತನೆ ಸ್ಥಿತೌ ಮಾಧವ ಪಾಂಡವಾಶ್ಚೈವ ದಿವ್ಯೌ ಶಂಕೋ ಪ್ರದದ್ಮತುಃ. ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ಈಗ ಅರ್ಜುನ ಮತ್ತು ಶ್ರೀಕೃಷ್ಣ ರಥದಲ್ಲಿ ಬರ್ತಿದ್ದಾರೆ, ಅವರು ಉಪಸ್ಥಿತರಾಗಿದ್ದಾರೆ, ಬಂದು ನಿಂತಿದ್ದಾರೆ, ಸ್ವಲ್ಪ ದೂರದಲ್ಲಿಯೇ ನಿಲ್ಲಿಸಿದ್ದಾರೆ. ಅವರು ತಮ್ಮ ಶಂಖವನ್ನು ಊದ್ತಾ ಇದ್ದಾರೆ. ಜಯಸ್ತು ಪಾಂಡುಪುತ್ರಾಣಂ ಯೇಷಾಂ ಪಕ್ಷೇ ಜನಾರ್ದನ. ಅಂದ್ರೆ ಜಯವು ಯಾವಾಗಲೂ ಲಭಿಸುವುದು ಪಾಂಡವರಂತವರಿಗೆ. ಶ್ರೀಕೃಷ್ಣನು ಎಲ್ಲಿ ಶ್ರೀಕೃಷ್ಣನು ಇದ್ದಾನೋ ಅಲ್ಲಿ ಜಯವು ಖಂಡಿತ. ಸೊ ಆದ್ರಿಂದ ಪಾಂಡವರು ವಿಜಯಿಗಳಾಗ್ತಾರೆ. ಎಲ್ಲಿ ಭಗವಂತನಿದ್ದಾನೋ ಅಲ್ಲಿ ಭಾಗ್ಯಲಕ್ಷ್ಮಿ ಇರ್ತಾಳೆ ಅಂತ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ. ಅಂದ್ರೆ ಈ ಶಂಖನಾದ ಅದೊಂದು ದಿವ್ಯಾನುಭವವಾಗಿದೆ. ಸೊ ಅದು ಮಂಗಳವನ್ನು ಉಂಟು ಮಾಡ್ತಾ ಇದೆ. ಅದು ದುಷ್ಟರನ್ನು ನಾಶ ಮಾಡುವಂತ ಒಂದು ಶಬ್ದ ಆಗಿರ್ತದೆ. ಅವರ ಒಂದೊಂದು ಶಂಖಕ್ಕೆ ಒಂದೊಂದು ಹೆಸರುಗಳಿವೆ. ಆ ಹೆಸರುಗಳನ್ನು ಕೂಡ ನಾವಿಲ್ಲಿ ನಮ್ಗೆ ತಿಳಿಸಿದ್ದಾರೆ. ಏನದು ಹೆಸರುಗಳು? ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮಾವೃಕೋದರಃ. ಹೃಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಖವನ್ನು, ಅರ್ಜುನನು ಭಯಂಕರ ದೇವದತ್ತವನ್ನು, ವೃಕೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನು ಆದ ಭೀಮನು ಪೌಂಡ್ರವೆನ್ನುವ ಮಹಾಶಂಖವನ್ನು ಓದಿದರು. ಸೊ ಇಲ್ಲಿ ಹೃಷಿಕೇಶನು ಅಂದ್ರೆ ಶ್ರೀಕೃಷ್ಣನು, ಶ್ರೀಕೃಷ್ಣನ ಶಂಖದ ಹೆಸರು ಬಂದು ಪಾಂಚಜನ್ಯ, ಅರ್ಜುನನ ಶಂಖದ ಹೆಸರು ದೇವದತ್ತ. ಸೊ
ಇಲ್ಲಿ ಭಗವಂತನನ್ನು ಋಷಿಕೇಶ ಅಂತ ಕರೆದಿದ್ದಾರೆ. ಅಂದ್ರೆ ಋಷಿಕ ಇಂದ್ರಿಯಗಳ, ಕೇಶ ಒಡೆಯ, ಇದು ಈಶ ಅಂದ್ರೆ ಒಡೆಯ ಅಂತ ಹೇಳಿ. ಋಷಿಕೇಶ ಅಂದ್ರೆ ಇಂದ್ರಿಯಗಳ ಒಡೆಯ ಅಂತೇಳಿ. ಭಕ್ತರ ಇಂದ್ರಿಯ ನಿಯಂತ್ರಕನಾದಂತಹ ಭಗವಾನ್ ಶ್ರೀಕೃಷ್ಣ, ಹಾಗೆ ದೇವದತ್ತ ಅನ್ನುವಂತ ಶಂಖವನ್ನು ಧನಂಜಯ ಅಂತ ಹೇಳಿದ್ರೆ ಸಂಪತ್ತನ್ನು ಗೆದ್ದಿದ್ದಾನೋ, ಯಾರು ಸಂಪತ್ತನ್ನು ಗೆದ್ದಿದ್ದಾನೋ. ಸೊ ಯುಧಿಷ್ಠಿರ ಮಹಾರಾಜ ಅವನು ಯಾಗ ಮಾಡುವಾಗ ಸಮಯದಲ್ಲಿ ಸಂಪತ್ತನ್ನು ತಂದುಕೊಟ್ಟವನು ಧನಂಜಯ. ಹಾಗೆ ಪೌಂಡ್ರ ಎನ್ನುವ ಶಂಖವನ್ನು ಊದಿದ್ಯಾರು? ಭೀಮಕರ್ಮ ವೃಕೋದರ ಅಂತ ಹೇಳಿದ್ರೆ ಅವರು ಬಹಳ ಶಕ್ತಿಶಾಲಿಯಾದಂತಹ ಜಠರಾಗ್ನಿ ಇರ್ತದೆ. ಎಷ್ಟೇ ತಿಂದ್ರೂ ಕೂಡ ಅದನ್ನು ಕರಗಿಸುವಂತ ಒಂದು ಶಕ್ತಿ ಇರ್ತದೆ ಅಂತ ಹೇಳಿ. ಅದನ್ನು ಎಷ್ಟು ಆಹಾರವನ್ನು ಕೂಡ ಸೇವಿಸಬಲ್ಲವನು, ಹಾಗೆ ಎಷ್ಟು ಕೆಲಸವನ್ನು ಕೂಡ ಮಾಡಬಲ್ಲನು, ಅದ್ಭುತ ಸಾಹಸಗಳನ್ನು ಕೂಡ ಮಾಡ್ತಾನೆ. ಅಂದ್ರೆ ಒಬ್ಬ ವ್ಯಕ್ತಿ ಚೆನ್ನಾಗಿ ತಿಂದ್ರೆ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂತೇಳಿ, ಇಲ್ಲದಿದ್ರೆ ಏನಾಗ್ತದೆ, ಕೊಚ್ಚು ಬರ್ತದೆ ಅಂತ ಹೇಳಲಾಗ್ತದೆ. ಸೊ ಹಾಗೆ ವೃಕೋದರ ಭೀಮ ಎಷ್ಟೇ ಒಂದು ಹೊಟ್ಟೆ ಬಾಕನಂತೆ ತಿಂತಾನೆ, ಅಷ್ಟೇ ಒಂದು ಸಾಹಸಮಯವಾದಂತಹ ಕೆಲಸಗಳನ್ನು ಮಾಡ್ತಾನೆ. ಬಕಾಸುರ, ಹಿಂಬಾಸುರ ಅವರನ್ನೆಲ್ಲ ಸಾಯಿಸುವಂಥದ್ದು. ಹೀಗೆ ಅನೇಕ ಅದ್ಭುತ ಸಾಹಸ ಕಾರ್ಯಗಳನ್ನು ಭೀಮನು ಮಾಡ್ತಾನೆ. ಸೊ ಅವರೆಲ್ಲ ತಮ್ಮ ಶಂಖಗಳನ್ನು ಊದುತ್ತಾರೆ. ಇನ್ನು ಯಾರೆಲ್ಲ ಊದ್ತಾರೆ? ನಂತರ ಪಾಂಡವರು ತಮ್ಮ ತಮ್ಮ ಶಂಖಗಳನ್ನು ಊದುತ್ತಾರೆ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲ ಸಹ ದೇವಶ್ಚ ಸುಘೋಷ ಮಣಿಪುಷ್ಪಕೌ ಕೌಶ್ಯಶ್ಚ ಪರಮೇಷ್ಠಾ ಸಹ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಾಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಾ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮು ಪೃಥಕ್ ಪೃಥಕ್. ಕುಂತಿಪುತ್ರನಾದ ಯುಧಿಷ್ಠಿರನು ಅನಂತ ವಿಜಯವೆಂಬ ತನ್ನ ಶಂಖವನ್ನು ಊದಿದನು. ನಕುಲ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಶಂಖಗಳನ್ನು ಊದಿದರು. ಅರಸನೇ, ಮಹಾಧನುರ್ಧಾರಿಯಾದ ಕಾಶಿರಾಜ, ಮಹಾರಥನಾದ ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ, ಅಜೇಯನಾದ ಸಾತ್ಯಕಿ, ದ್ರುಪದ, ದ್ರೌಪದಿಯ ಮಕ್ಕಳು, ಮಹಾಬಾಹುವು, ಸುಭದ್ರೆಯ ಮಗನು ಆದ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಸೊ ಇಲ್ಲಿ ಎಲ್ಲರೂ ಕೂಡ ಪ್ರತ್ಯೇಕವಾದ ತಮ್ಮ ಶಂಖವನ್ನು ಊದ್ತಾರೆ. ಹೀಗೆ ಈ ಒಂದು ಶಂಖನಾದ ಎಲ್ಲ ಕಡೆ ಕೇಳುವಂಥದ್ದು. ಸಘೋಷೋದಾರ್ಥ ರಾಷ್ಟ್ರಾಣಾಂ ಹೃದಯಾನಿ ವಿದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ಅಭ್ಯನುನಾದಯನ್. ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಸೊ ಭೀಷ್ಮಾಚಾರ್ಯರು ಶಂಖವನ್ನು ಊದಿದಾಗ ಅಥವಾ ಕೌರವರು ಶಬ್ದವನ್ನು ಮಾಡಿದಾಗ ಈ ರೀತಿಯಾಗಿ ಹೇಳಿರಲಿಲ್ಲ. ಅದು ಪಾಂಡವರ ಮೇಲೆ ಯಾವುದೇ ಒಂದು ಪ್ರಭಾವ ಬೀರೋದಿಲ್ಲ. ಆದ್ರೆ ಯಾವಾಗ ಪಾಂಡವರು ಒಂದು ಶಂಖವನ್ನು ಊದ್ತಾರೆ, ಭಗವಾನ್ ಶ್ರೀಕೃಷ್ಣನು ಶಂಖವನ್ನು ಊದ್ತಾರೆ, ಆಗ ಈ ಪ್ರತಿಪಕ್ಷದಲ್ಲಿ ಇರುವಂತಹ ಎಲ್ಲರ ಹೃದಯ ಕೂಡ ಚೂರು ಚೂರು ಆಗುತ್ತೆ. ಭೂಮಿ ಆಕಾಶಗಳಲ್ಲಿ ಅದು ಪ್ರತಿಧ್ವನಿಸ್ತದೆ. ಏಕೆಂದ್ರೆ ಅದು ದಿವ್ಯವಾದಂತಹ ಶಂಖ ಆಗಿತ್ತು. ಆ ದಿವ್ಯವಾದಂತಹ ಶಂಖದಿಂದ ಅಲ್ಲಿ ಎಲ್ಲಾ ಕಡೆ ತುಮುಲವು ಉಂಟಾಯಿತು. ಯಾಕೆಂದ್ರೆ ಇಲ್ಲಿ ಕೌರವರು ಅಧರ್ಮದ ಹಾದಿಯಲ್ಲಿರ್ತಾರೆ. ಯಾವಾಗ ಅಧರ್ಮದ ಹಾದಿಯಲ್ಲಿರ್ತಾರೆ ಅವರಿಗೆ ಒಂದು ಭಯ ಆಗೋದು ಸಹಜವೇ. ಆದ್ರೆ ಇಲ್ಲಿ ಪಾಂಡವರು ಅವರು ಧರ್ಮದ ಹಾದಿಯಲ್ಲಿರೋ ಕಾರಣ ಅವರಿಗೆ ಯಾವುದೇ ಒಂದು ಭಯ ಆಗೋದಿಲ್ಲ. ಓಕೆ, ಇಲ್ಲಿಗೆ ನಾವು ಇವತ್ತಿನ ಒಂದು ತರಗತಿಗೆ ವಿರಾಮವನ್ನು ನೀಡೋಣ. ಇನ್ನು ಈಗ ಅರ್ಜುನನು ಈ ಸೇನೆಯನ್ನು ಅವಲೋಕನ ಮಾಡ್ತಾನೆ. ಸೇನಾವಲೋಕನದ ವಿಚಾರವನ್ನು ನಾವು ನಾಳಿನ ದಿವಸದಲ್ಲಿ ನೋಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ.